ಸಾಂಸ್ಕೃತಿಕ ಲೋಕದ ರಾಯಭಾರಿಗಳೇ, ತುಂಬ ಜನ ಮಾತಾಡುವಾಗ ಹೇಳಿದರು, ನಾವು ಇವತ್ತು ಸೇರಿದಂತಹ ಉದ್ದೇಶ ನಮಗೆಲ್ಲರಿಗೂ ಗೊತ್ತೇ ಇದೆ. ನಮ್ಮ ಮೇಲೆ ಅಥವಾ ನಮ್ಮ ಧಾರ್ಮಿಕ ನಂಬಿಕೆಯ ಮೇಲೆ, ಸಾಂಸ್ಕೃತಿಕ ಲೋಕದ ಮೇಲೆ ಆಗುವಂತಹ ದಬ್ಬಾಳಿಕೆಯ ವಿಷಯವಾಗಿ ನಾವೆಲ್ಲರೂ ಸೇರಿದ್ದೇವೆ. ನಮಗೆ ಒಂದು ಯೋಚನೆಗೆ ಬರ್ತಾ ಇದೆ, ನಮಗೆ ನೆನಪಿಲ್ಲ, ನಾನು ತುಂಬ ಸಣ್ಣವ, ತುರ್ತು ಪರಿಸ್ಥಿತಿಯ ಬಗ್ಗೆ ತುಂಬ ಜನ ರಾಜಕಾರಣಿಗಳು ಅದನ್ನು ಉಲ್ಲೇಖಿಸ್ತಾರೆ. ಕರಾವಳಿಗೆ ಈಗಾಗಲೇ ತುರ್ತು ಪರಿಸ್ಥಿತಿ ಬಂದಿದೆಯೇನೋ ಎಂಬಂತ ಭಾಸ ನಮಗೆ ಈ ಕೆಲವು ಶ್ರೀಕೃಷ್ಣ ಜನ್ಮಾಷ್ಟಮಿಯ ನಂತರ ಆಗ್ತಾ ಇದೆ. ಯಾಕೆ ಹೀಗೆ? ಅಧಿಕಾರಿಗಳ ಬಗ್ಗೆ ಮಾತಾಡಿದರು, ಅಪ್ರಿಷಿಯೇಷನ್ ಮಾಡಿದರು, ಒಳ್ಳೆಯ ವಿಷಯಕ್ಕೋಸ್ಕರ ತುಂಬ ನಾವು ಅವರನ್ನು ಹೊಗಳಿದ್ವಿ. ಹೌದು, ಅನೇಕ ವಿಚಾರಗಳ ಬಗ್ಗೆ ನಾವು ಅದನ್ನು ಮೆಚ್ಚಲೇಬೇಕು, ಒಪ್ಪಲೇಬೇಕಾದಂತಹ ವಿಚಾರ. ಪೊಲೀಸ್ ಇಲಾಖೆಗೆ ಆ ಮಟ್ಟಿಗೆ ನಾವು ಅಭಿನಂದನೆ ನಾವು ಕೂಡ ಎಲ್ಲರೂ ಸಲ್ಲಿಸಲೇಬೇಕು. ಕರಾವಳಿಯನ್ನು ನಿಟ್ಟಿಸಿರುವ ಬಿಡುವ ಹಾಗೆ ಈಗ ಒಂದು 3-4 ತಿಂಗಳಿನ ವ್ಯವಸ್ಥೆಯಲ್ಲಿ ನಮಗೆ ಕಾಣ್ತಾ ಇದೆ. ಆದರೆ ಒಬ್ಬ ಸಮರ್ಥ ಅಧಿಕಾರಿಯಾಗಲಿ, ಸಮರ್ಥ ರಾಜಕಾರಣಿಯಾಗಲಿ, ಸಮರ್ಥ ಸರ್ಕಾರದ ವ್ಯವಸ್ಥೆ ಏನು ಅಂತ ಕೇಳಿದರೆ, ಯಾರ ಧಾರ್ಮಿಕ ಭಾವನೆಗಳಿಗೂ ಧಕ್ಕೆ ಆಗಬಾರದು, ಯಾವುದೇ ಧರ್ಮ ಮಾರ್ಗದಲ್ಲಿ ನಡೆಯುವವರಿಗೆ ತೊಂದರೆ ಆಗಬಾರದು, ಧಾರ್ಮಿಕ ನಂಬಿಕೆಗಳನ್ನು ಯಾರು ಆಚರಿಸ್ತಾರೋ ಅವರಿಗೆ ತೊಂದರೆ ಆಗಬಾರದು, ಅದನ್ನು ಸರಿಯಾಗಿ ನಿಭಾಯಿಸುವವರಿಗೆ ಮಾತ್ರ ಸಮರ್ಥ ಅಧಿಕಾರಿ ಅಂತ ಹೇಳ್ತಾರೆ, ಸಮರ್ಥ ಸರ್ಕಾರ ಎಂಬುದಾಗಿ ಹೇಳ್ತಾರೆ. ಅದಕ್ಕೆ ಕಡಿವಾಣ ಹಾಕಿದ್ರೆ ನಾವು ಏನು ಹೇಳಿ? ಈಗ ಯಕ್ಷಗಾನ ಆಗಲಿ, ನಾಟಕ ರಂಗಭೂಮಿ ಆಗಲಿ, ಅಲ್ಲಿ ಏನಾದರೂ ಲೋಪದೋಷಗಳಾದರೆ ನಮ್ಮನ್ನು ಸರಿಯಾಗಿ ತಿದ್ದುಪಡಿಸಿ ನಮ್ಮನ್ನು ಸರಿದಾರಿಗೆ ಕರೆದುಕೊಂಡು ಹೋಗುವಲ್ಲಿ ನಾವು ಕೂಡ ಸಹಕಾರ ನೀಡ್ತೇವೆ. ಆದರೆ ಆಗಲೇಬಾರದು ಅಂತ ತಡೆಯೊಡ್ಡುವಂತಹ ವಿಚಾರ. ಹೌದು ಸ್ವಾಮಿ, ಕಾನೂನು ನಮ್ಗೆ ಗೊತ್ತಿದೆ, ಕಾನೂನಿನ ವಿಚಾರ ನಮಗೆ ಸುಪ್ರೀಂ ಕೋರ್ಟ್ನ ಆದೇಶ ಇರುವುದು ನಮಗೆ ಗೊತ್ತೇ ಇದೆ. ಅದು ಈಗಲ್ಲ, 20-25 ವರ್ಷಗಳ ಹಿಂದೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಆದರೆ ಪಾಲನೆ ಕೂಡ ಸ್ವಲ್ಪ ಮಟ್ಟಿಗೆ ಬೇರೆ ರೀತಿಯಲ್ಲಿ ಆಗ್ತಾ ಇದೆ. ಆದರೆ ಕರಾವಳಿಗೆ ಯಾಕೆ ಅದಕ್ಕೆ ಸ್ವಲ್ಪ ನಮಗೆ ರಿಲೈಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿಯ ಧಾರ್ಮಿಕ ನಂಬಿಕೆಗಳಿಗೆ ತೊಂದರೆ ಆಗಬಾರದು ಅಂತ. ಈ ಕಲೆಗಳಿಗೆ, ನಾಟಕ ರಂಗಭೂಮಿ ಆಗಲಿ, ಯಕ್ಷಗಾನ ಆಗಲಿ, ಅಥವಾ ಇನ್ನಿತರ ಯಾವುದೇ ಕಲೆಗಳಿಗಾಗಲಿ, ಇದಕ್ಕೆ ಯಾವುದೇ ಕೋಮು ಭಾವನೆಯ ವಿಚಾರಗಳು ಇಲ್ಲ. ಇದರಲ್ಲಿ ಯಾವುದೇ ಜಾತಿ ಧರ್ಮಗಳ ವಿಚಾರ ಇಲ್ಲ. ಇದರಲ್ಲಿ ಎಲ್ಲ ಜಾತಿಯವರಿದ್ದಾರೆ, ಎಲ್ಲ ಧರ್ಮದವರಿದ್ದಾರೆ. ನಾಟಕದ ರಂಗಭೂಮಿಯಲ್ಲೂ ಕೇವಲ ಹಿಂದೂಗಳಿಗೆ ಮಾತ್ರ, ಮುಸ್ಲಿಮರಿಗೆ ಮಾತ್ರ, ಕ್ರೈಸ್ತರಿಗೆ ಮಾತ್ರ ಅಂತೇಳಿ ಇಲ್ಲ, ಎಲ್ಲರೂ ಇದ್ದಾರೆ ಅದರಲ್ಲಿ. ಯಕ್ಷಗಾನದಲ್ಲೂ ಇದ್ದಾರೆ. ಅನೇಕ ಹೆಸರುಗಳನ್ನು ನಾವು ಉಲ್ಲೇಖ ಮಾಡಬಹುದು. ನಾವು ಕಲಾವಿದರಿಗೋಸ್ಕರ ಮಾಡಿದಂತಹ ಫೌಂಡೇಶನ್ನ ಸಹಾಯವನ್ನು ಪಡೆದಂತಹ ಎಲ್ಲ ಧರ್ಮದವರು ಕೂಡ ಇದ್ದಾರೆ, ಇಲ್ಲಿಗೆ ಬಂದವರು ಕೂಡ ಇದ್ದಾರೆ. ನಾವು ಅವರನ್ನು ಗುರುತಿಸ್ತೇವೆ, ಗೌರವಿಸ್ತೇವೆ. ನಾವು ಅಷ್ಟು ಸೌಹಾರ್ದವಾಗಿ ನಾವು ಹೋಗ್ತಾ ಇದ್ದೇವೆ. ಹಾಗಾದ್ರೆ ಸೌಹಾರ್ದವನ್ನು ಕೆಡಿಸುವಂತ ವಿಚಾರವನ್ನು ಯಾರು ಮಾಡ್ತಾ ಇದ್ದಾರೆ ಈಗ? ಯಾಕೆ ನಮಗೆ ಈ ಒಂದು ತೊಡಕನ್ನು ಇಲ್ಲಿ ತಂದಿಟ್ಟಿದ್ದಾರೆ? ಯಕ್ಷಗಾನದಿಂದಾಗಿ, ನಾಟಕದಿಂದಾಗಿ ಎಲ್ಲಿ ಯಾವುದಕ್ಕೆ ತೊಂದರೆ ಆಗಿದೆ? ಯಾವ ವಿಚಾರಗಳಿಗೆ ತೊಂದರೆ ಆಗಿದೆ? ಅಲ್ಲಿ ಏನಾದರೂ ಬೇರೆ ಕೋಮು ಸೌಹಾರ್ದಕ್ಕೆ ಧಕ್ಕೆ ಬರುವಂತಹ ವಿಚಾರಗಳನ್ನು ಯಾರಾದರೂ ಮಾತಾಡಿದಾರ? ಏನಾದರೂ ಮಾಡಿದಾರ? ಇದು ಧಾರ್ಮಿಕತೆಯ ಒಂದು ಭಾಗ. ಮೈಕಿನ ವಿಚಾರದ ಬಗ್ಗೆ ನಾವು ಈಗ ಧ್ವನಿ ಎತ್ತುವಂತ ವಿಚಾರ. ಹೌದು, ಮೈಕಿಗಿಂತ ಜಾಸ್ತಿ ಒಂದು ಕಾರ್ಯಕ್ರಮದಲ್ಲಿ ಯಕ್ಷಗಾನ ಅಂತ ಇಟ್ಕೊಳ್ಬಹುದು. ಉದಾಹರಣೆಗೆ, ಅಲ್ಲಿಯ ಒಂದು ಮೈಕಿಗಿಂತ ಹೆಚ್ಚಿನ ಸೌಂಡು ತಾಸೆಗಿದೆ. ಕೋಲ ನಡೆಯುವಾಗ ತಾಸೆ ಬೆಳಿತೇವಲ್ಲ ನಾವು, ಅದಕ್ಕೆ ಇದೆ. ನಾಳೆ ಅದಕ್ಕೂ ತರ್ತಾರ? ಹಾಗಾದ್ರೆ ಕೋಲವನ್ನು ನಿಲ್ಲಿಸುತ್ತ ನಾವು? ಜಾತ್ರೆಯಲ್ಲಿ ಚೆಂಡೆ ಬಲಿ ಆಗುತ್ತೆ. ಆ ಚೆಂಡೆ ಸೌಂಡಿಗೆ, ಯಕ್ಷಗಾನಕ್ಕಾದ್ರೂ ಚೆಂಡೆಗೆ ನಾವು ಮೈಕ್ ಕೊಡುವಂತಹ ಪದ್ಧತಿ ಇಲ್ಲ. ಯಾಕಂದ್ರೆ ಚೆಂಡೆಯ ವ್ಯಾಲ್ಯೂ ಹಾಗೆ ಇದೆ. ಹಾಗಾದ್ರೆ ಚೆಂಡೆ ಬಡಿದು ನಿಲ್ಲಿಸಿ ಮತ್ತೆ ಯಕ್ಷಗಾನ ಮಾಡಿ ಅಂತ ಹೇಳ್ತಾರೆ. ಚೆಂಡೆ ಇಲ್ಲದ ಯಕ್ಷಗಾನ ಆಗುತ್ತೆ ಅಲ್ಲಿ. ಇನ್ನು ನೆಕ್ಸ್ಟ್ ಸ್ಟೆಪ್ ಅದ, ಇಲ್ಲಿ ನಮಗೆ ತೊಂದರೆ ಆಗುತ್ತೆ, ಕಂಪ್ಲೇಂಟ್ ಬರ್ತದೆ, ಯಕ್ಷಗಾನವನ್ನು ನಿಲ್ಲಿಸಿ, ಚೆಂಡೆ ಬಡಿಯುವುದು ಬೇಡ, ತಾಸ ಬಡಿಯುವುದು ಬೇಡ, ಕೋಲವನ್ನು ನಿಲ್ಲಿಸಿ, ಚೆಂಡೆ ಸುತ್ತು ಬೇಡ, ಜಾತ್ರೆಯನ್ನು ನಿಲ್ಲಿಸೋಣ. ಇನ್ನು ನೆಕ್ಸ್ಟ್ ಸ್ಟೆಪ್ ಅದ. ಹಾಗಾದ್ರೆ ಏನಿದ್ರ ಉದ್ದೇಶ? ನಾವು ಇಲ್ಲಿ ಗಮನ ಹರಿಸಲೇಬೇಕಾಗುತ್ತೆ. ನಾವು ಈಗ ಎಚ್ಚೆತ್ತುಕೊಳ್ಳದೆ ಇದ್ರೆ ನಾವು ಖಂಡಿತವಾಗಿ ಇದರಲ್ಲಿ ಸೋಲ್ತೇವೆ. ಆದ ಕಾರಣ ಇದು ಎಲ್ಲವನ್ನು ಒಳಗೊಂಡಂತ ಒಂದು ಧಾರ್ಮಿಕತೆಗೆ ಚೌಕಟ್ಟಿಗೆ ಸವಾಲೊಡ್ಡುವಂತಹ ಒಂದು ವಿಚಾರವನ್ನು ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಮಾಡ್ತಾ ಇದೆ ಎಂಬುದಾಗಿ ನಾನು ನಿರ್ಘೋಷವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಆದ ಕಾರಣ ಇವತ್ತು ವಿಶ್ವ ಹಿಂದೂ ಪರಿಷತ್ತಿನ ನೇತೃತ್ವದಲ್ಲಿ ನಾವೆಲ್ಲರೂ ಒಟ್ಟು ಸೇರಿದ್ದೇವೆ. ಇದನ್ನು ನಾವು ಯಾವುದೇ ರೀತಿಯ ಪ್ರತಿಭಟನೆ ಮಾಡ್ತಾ ಇಲ್ಲ. ನಿಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ, ಜಿಲ್ಲಾಡಳಿತದಲ್ಲಿ ಕೂಡ ನಾವು ವಿನಂತಿ ಮಾಡ್ತಾ ಇದ್ದೇವೆ, ದಯವಿಟ್ಟು ನಮ್ಮ ಮನಸ್ಸಿನ ನೋವನ್ನು ಅರ್ಥ ಮಾಡಿಕೊಳ್ಳಿ. ಕೇವಲ ಕಲಾವಿದರು ಮಾತ್ರ ಅಲ್ಲ, ಈ ಕಲೆಯನ್ನು ನಂಬಿದಂತಹ
ಅನೇಕ ಬಂಧುಗಳ ಜೀವನ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ, ಜೀವನ ಬೀದಿ ಪಾಲಾಗ್ತಾ ಇದೆ. ಇದನ್ನೇ ನಂಬಿ ಬದುಕಿದಂತಹ ಅನೇಕ ಕಲಾವಿದರುಗಳಿದ್ದಾರೆ, ಕಲಾವಿದರ ಕುಟುಂಬಗಳಿದ್ದಾವೆ, ಸಂತೆ ವ್ಯಾಪಾರಿಗಳ, ಇನ್ನಿತರರ, ಮಧ್ಯದವರ, ಇನ್ನಿತರ ಅನೇಕ ಕ್ಯಾಟರಿಂಗ್, ಶಾಮ್ಯಾನ, ಸೌಂಡ್ ಸಿಸ್ಟಮ್, ಅನೇಕ ಕುಟುಂಬಗಳು ಬೀದಿ ಪಾಲಾಗ್ತಾ ಇದೆ. ಅದಕ್ಕೆ ಕಾರಣ ಇದರ ಸಂಪೂರ್ಣ ಜವಾಬ್ದಾರಿಯನ್ನು ಸರ್ಕಾರ ವಹಿಸಿಕೊಳ್ಬೇಕಾಗಿದೆ. ನಾನು ಜನಪ್ರತಿನಿಧಿಗಳಿಗೆ ಹೇಳ್ತಾ ಇದ್ದೇನೆ, ದಯವಿಟ್ಟು ತಾವೆಲ್ಲರೂ ಜನಪ್ರತಿನಿಧಿಗಳು ತುಂಬಾ ಜನ ಇವತ್ತು ಬಂದಿದ್ದೀರಿ. ರಾಜೇಶ್ ಇದ್ದಾರೆ, ಭರತಣ್ಣ ಇದ್ದಾರೆ, ವೇದವ್ಯಾಸ್ ಇದ್ದಾರೆ, ಉಮಾಕಣ್ಣ ಇದ್ರು, ಭಾಗೀರಥಿ ಅವರಿದ್ದಾರೆ, ದಕ್ಷಿಣ ಕನ್ನಡದ ಅನೇಕ ಜನಪ್ರತಿನಿಧಿಗಳು ಬಂದಿದ್ದಾರೆ. ಭಾರತದವರಿಗೂ ಕೂಡ ನಾನು ಈ ಮೂಲಕ ಮನವಿ ಮಾಡ್ತಾ ಇದ್ದೇನೆ, ಇದರಲ್ಲಿ ಯಾವುದೇ ರಾಜಕೀಯದ ಲೇಪನ ಬೇಡ. ನಾವೆಲ್ಲರೂ ಒಟ್ಟು ಸೇರೋಣ, ಯಾವುದೇ ಜಾತಿ ಧರ್ಮದ ಲೇಪನ ಬೇಡ. ಇದಕ್ಕೆ ನಾವೆಲ್ಲರೂ ಒಟ್ಟು ಸೇರಿ ಇದನ್ನು ವಿರೋಧಿಸಲೇಬೇಕು. ನಮಗೆ ಮೊದಲು ಹೇಗೆ ನಡೀತಾ ಇತ್ತ ಹಾಗೆ ಕಾರ್ಯಕ್ರಮಗಳು ನಡೆಯಲೇಬೇಕು. ಅಂತಹ ಕಲಾ ಪ್ರಕಾರಗಳಿಗೆ ಯಾವುದೇ ರೀತಿಯಲ್ಲಿ ತೊಡಕು ನಮಗೆ ಆಗಲೇಬಾರದು. ಈಗ ಶರಣಮ್ಮ ಆಗ ಅವರ ಪ್ರಾಸ್ತಾವಿಕ ನುಡಿಯಲ್ಲಿ ಹೇಳಿದರು, ಜನಸಂಖ್ಯೆ ಕಡಿಮೆ, ಆವಾಗ ಕಡಿಮೆ ಇತ್ತು, ಜಾಸ್ತಿ ಆಗಿದೆ, ಹಾಗಾಗಿ ಸೌಂಡ್ ನಮಗೆ ಕೇಳ್ತಾ ಇಲ್ಲ, ಆ ದೃಷ್ಟಿಕೋನ ಇರ್ಬೋದು ಅಂತ ಪೂಜ್ಯ ಅಸ್ತ್ರಣ್ಣರು ಅದನ್ನು ಉಲ್ಲೇಖ ಮಾಡಿದರು. ಒಂದು ಕಾರಣ ಅದು ಹೌದು. ಆದರೆ ಆವಾಗ ಕೂಡ ಕಾರ್ಯಕ್ರಮಗಳಿಗೆ ಜನಸಂಖ್ಯೆ ಕಡಿಮೆ ಇರಲಿಲ್ಲ, ಆದರೆ ವಾಯುಮಾಲಿನ್ಯ ಇಷ್ಟು ಇರಲಿಲ್ಲ. ನಮಗೆ ಶಬ್ದ ಮಾಲಿನ್ಯ ಆಗಲಿ ವಾಯುಮಾಲಿನ್ಯ ಆಗಲಿ ಇಷ್ಟು ಇರಲಿಲ್ಲ. ನಾವು ಒಂದು ಗಟ್ಟಿ ಬೊಬ್ಬೆ ಹೊಡೆದ್ರೆ ನಮ್ಮ ಕೃಷಿ ಪ್ರದೇಶದಲ್ಲೆಲ್ಲ ನಾವು ನೋಡ್ಬೋದು 2 ಕಿಲೋಮೀಟರ್ 3 ಕಿಲೋಮೀಟರ್ ಕೇಳ್ತಾ ಇದೆ. ಈಗ ಇಲ್ಲಿ ಮಾತಾಡಿದ್ರೆ ನಾವು ಮೈಕ್ ಆಫ್ ಮಾಡಿದ್ರೆ ಇಲ್ಲಿ ಹಾಲ್ನಲ್ಲಿ ಇದ್ದವರಿಗೆ ಕೇಳಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಹೇಗೆ ಮೈಕ್ ಆಫ್ ಮಾಡಿ ನಾವು ಕಾರ್ಯಕ್ರಮಗಳನ್ನು ಮಾಡಲಿ? ಹೇಗೆ ಸಾಧ್ಯ? ಬೇರೆ ಬೇರೆ ಸಿಟಿಗಳಲ್ಲಿ, ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಆಗ್ತಾ ಇದೆ ಕಾರ್ಯಕ್ರಮಗಳು. ಅದಕ್ಕೆ ದಯವಿಟ್ಟು ಜಿಲ್ಲಾಡಳಿತ ಇದರ ಬಗ್ಗೆ ಗಮನ ಹರಿಸಿ ನಮಗೆ ಇದಕ್ಕೆ ಸಂಪೂರ್ಣ ಅವಕಾಶವನ್ನು ಮಾಡಿಕೊಡಬೇಕು. ಮಾನ್ಯ DCM ಸಾಹೇಬರು DK ಶಿವಕುಮಾರ್ ಅವರು ಮೊನ್ನೆ ತಾನೇ ಬ್ಯಾಂಗ್ಳೂರಲ್ಲಿ ಒಂದು ಭಾಷಣದಲ್ಲಿ ಹೇಳಿದರು, ನಾವು ಕರಾವಳಿಯ ಸಂಸ್ಕೃತಿಯನ್ನು ಗೌರವಿಸ್ತೇವೆ, ಇಲ್ಲಿರುವಂತಹ ಸಂಸ್ಕೃತಿ ನಮ್ಮ ದೇಶಕ್ಕೆ ಮಾದರಿ ಎಂಬುದನ್ನು ಅವರೇ ಉಲ್ಲೇಖ ಮಾಡಿದರು. ಆದರೆ ಸಂಸ್ಕೃತಿ ಮೇಲೆ ಇಲ್ಲಿ ದಬ್ಬಾಳಿಕೆ ಆಗ್ತಾ ಇದೆ. ಆದ ಕಾರಣ ದಯವಿಟ್ಟು ಇದರ ಬಗ್ಗೆ ಗಮನ ಹರಿಸಿ ನಮಗೆ ಸಂಪೂರ್ಣವಾದ ಅವಕಾಶ ತಾವುಗಳು ಮಾಡಿಕೊಡಬೇಕು. ಯಾವುದೇ ರೀತಿಯಲ್ಲಿ ಇದಕ್ಕೆ ಜಾತಿ ಧರ್ಮ ರಾಜಕೀಯದ ಲೇಪನವನ್ನು ದಯವಿಟ್ಟು ಹಚ್ಚಲಿಕ್ಕೆ ಬರಬೇಡಿ. ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ. ಕೇವಲ 4-5 ದಿನದಲ್ಲಿ ನಾವೆಲ್ಲರೂ ಪ್ರಮುಖರು, ಇಷ್ಟು ಮಂದಿ ಸಾವಿರಾರು ಪ್ರಮುಖರು ಇವತ್ತು ಒಟ್ಟು ಸೇರಿದ್ದಾರೆ ವಿಶ್ವ ಹಿಂದೂ ಪರಿಷತ್ನ ಅಡಿಯಲ್ಲಿ. ಅದಕ್ಕಾಗಿ ಒಗ್ಗೂಡಿನಿಂದ ನಾವೆಲ್ಲೊಂದು ಜೋರಾದ ಕೈ ಚಪ್ಪಾಳೆ ಮೂಲಕ ವಿಶ್ವ ಹಿಂದೂ ಪರಿಷತ್ತಿಗೆ ನಾವು ಅಭಿನಂದನೆ ಸಲ್ಲಿಸಲೇಬೇಕು. ಇದು ಇಷ್ಟು ಮಾತ್ರ ಅಲ್ಲ, ಒಬ್ಬೊಬ್ಬರಿಗೆ ಸಾವಿರ ಜನರನ್ನು ಒಟ್ಟು ಸೇರಿಸುವಂತ ಕೆಪಾಸಿಟಿ ಇದೆ, ಅರ್ಹತೆ ಇದೆ. ಇದು ಮುಂದೆ ಇದೇ ಪುನರಾವರ್ತನೆ ಆದರೆ ಇದು ಇಷ್ಟು ಸಂಖ್ಯೆ ಅಲ್ಲ, ಲಕ್ಷಗಟ್ಟಲೆಯಲ್ಲಿ ದಕ್ಷಿಣ ಕನ್ನಡದ ಎಲ್ಲ ಬಂಧುಗಳು ಸೇರಿ ನಾವು ಧರಣಿ ಮಾಡಬೇಕಾದಂತಹ ಪರಿಸ್ಥಿತಿ ಬಂದಿತ್ತು. ಅದಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಡಿ. ನಾವು ಶಾಂತಿಯುತವಾಗಿ ವಿನಮ್ರವಾಗಿ ಸರ್ಕಾರವನ್ನು, ಜಿಲ್ಲಾಡಳಿತವನ್ನು, ನಮ್ಮ ಜನಪ್ರತಿನಿಧಿಗಳನ್ನು ಕೂಡ ನಾವು ಮನವಿ ಮಾಡ್ತಾ ಇದ್ದೇವೆ. ಕಲಾವಿದರ ಪರವಾಗಿ ನಾವು ಮನವಿ ಮಾಡ್ತಾ ಇದ್ದೇವೆ. ನಮಗೆ ಇದಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡಿ. ಯಾವುದೇ ನಿಬಂಧನೆ ಈ ಮೂಲಕ ನಮಗೆ ಸಮಯದ ನಿಬಂಧನೆಗಳನ್ನು ಹಾಕಬೇಡಿ. ನಮ್ಮಿಂದ ನಿಮಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಲ್ಲ. ನಮ್ಮನ್ನು ಬದುಕಲಿಕ್ಕೆ ಬಿಡಿ. ನಾವು ಧರ್ಮ ಪ್ರಚಾರದಲ್ಲಿ ನಾವು ತೊಡಗಿದವರು, ಕಲಾ ಪ್ರಚಾರದಲ್ಲಿ ನಾವು ತೊಡಗಿದವರು, ನಮಗೆ ಅವಕಾಶ ಮಾಡಿಕೊಡಿ ಎಂಬುದಾಗಿ ಈ ಮೂಲಕ ನಿಮ್ಮಲ್ಲಿ ವಿನಮ್ರವಾಗಿ ಬೇಡಿಕೊಳ್ಳುತ್ತಾ ಮತ್ತೊಮ್ಮೆ ಮಗದೊಮ್ಮೆ ಸೇರಿದ ಎಲ್ಲ ಬಂಧುಗಳಿಗೆ ವಂದಿಸಿದ ಎರಡು ಮಾತನ್ನು ಜಗನಂದೆಯ ಮೂಲಕ ಪನೊಂದಪ್ಪಿನ ಮನಸ್ಸು ಸುರಿದೊಂದು ವೇದಿಕೆ ಪುನಃ ಮಾತ ಕಲಾವಿದರು ಹಿರಿಯ ಅಂಚನೆ ವೇದಿಕೆದ ಎದುರು ಪುನಃ ಮಾತ ಕಲಾವಿದರಾದಪ್ಪು ಅಂಚನೆ ನಮ್ಮ ಸಂಘದ ಪೂರ ಸದಸ್ಯರು ಮಕ್ಕಳಿಗೆ ಪೂರೆಲ್ಲ ವಂದನೆ ಮಲ್ತೊಂದು ಸುರ್ಕಾದ ಸೌಂಡ್ಸ್ ಆ್ಯಂಡ್ ಲೈಟ್ಸ್ದ ಪ್ರಾಬ್ಲಮ್ ಆದಾಗ ಪ್ರೆಸ್ ಮೀಟ್ ಮಾಡ್ತೀನಿ ಎಂಗುಲೆ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ದಾಖಲು ಐಕ್ ರಟ್ಟು ದಿನ ಓಲ್ಲ ಸೌಂಡ್ ಆವಡು ಲೈಟ್ ಆವಡು ಸಾರ್ವಜನಿಕ ಪಕ್ಷದ ಗೋರ್ಪೂಜೆ ಬಂದ ಎಂಗ್ಲೊಂಜಿ ಶಪಥದಿಂದ ಅಪಗ ಭಾರಿ ಮಲ್ಲ ಪ್ರಚಾರ ತೆಗೆದು ಎಂಕ್ಲೆಗ್ ಅಂಚನೆ ನಮ್ಮ ಕಲಾವಿದರ ದಪ್ಪು ಅಂಚನೆ ಶಾಮ್ಯಾನದ ಅಗ್ಲಪ್ಪು ಅಗುಲ್ಲ ಎಂಕ್ಲೆಗ್ ಪ್ರೆಸ್ ಮೀಟ್ ಮಾಡ್ತು ಮಸ್ತ್ ಸಪೋರ್ಟ್ ಮಾಡ್ತೇವೆ. ಅವಾಗ ನಮ್ಮ ಕಾರ್ಯಕ್ರಮ ಬಂದಾಗ ಮಸ್ತ್ ತೊಂದರೆ ಆಗಿ ಮಸ್ತ್ ಜನಗಳಿಗೆ ಸೌಂಡ್ ತೆಗಿಜಿ, ಕೆಲವು ಫಂಕ್ಷನ್ಗೆ ಸೌಂಡ್ ತೆಗಿಜಿ, ಸಾರ್ವಜನಿಕವಾದ ಫಂಕ್ಷನ್ ತೆಗಿಜಿ, ಕೆಲವು ಸ್ಕೂಲ್ ಫಂಕ್ಷನ್ ಆನಾಗ ಪ್ರಾಬ್ಲಮ್ ಆಡಿ, ಕೆಲವು ನಾಟಕ ಆನಾಗೆಲ್ಲ ಈಗಲ ಮಾಸ್ಟರ್ಗಳ ಎಲ್ಲಿ ಪ್ರಾಬ್ಲಮ್ ಆಗ್ತದೆ, ಅಲ್ಪ ಜನರೇಟ್ ತಿಕ್ಕಂದ್ರೆ ಪ್ರಾಬ್ಲಮ್ ಆಗ್ತದೆ ಅಂಚ ಕೆಲವು ಪ್ರಾಬ್ಲಮ್ ಆದಾಗ ಎಂಗ್ಲಿಗೆ ಸಂಘ ಸಂಸ್ಥೆದಾಗಲಿ ಎಂಗ್ಲಿಗೆ ಮನವಿ ಕೊರಿಯರು
ಸೌಂಡ್ ಅಂತ ಹೊಡ್ಚಿ ನಿಕ್ಕು ದಯ ಮಾಡ್ತದೆ ಸೌಂಡ್ ಮಾಡಲಿ ಎಂಕ್ಲೆ ಪ್ರಾಬ್ಲಮ್ ಆಗ್ಬೋದು ಪಂಡೇರು ಅಂಚನೆ ನಮ್ಮ ವಿಶ್ವ ಹಿಂದೂ ಪರಿಷತ್ ಇರ್ತಲ್ಲ ನಮಗೆ ಕಾಲ್ ಬರ್ತದೆ ಶರಣನೆ ಫೋನ್ ಮಾಡ್ತೀವಿ ಪಂಡೇರು ಸೌಂಡ್ ಅಂತ ಹೊಡ್ಚಿ ಸಾರ್ವಜನಿಕವಾದ ಮಸ್ತ್ ಪ್ರಾಬ್ಲಮ್ ಆಗೋದು ಸೌಂಡ್ ಶುರು ಮಾಡ್ಲಿ ನಿಖಲೊಟ್ಟಿಗೆ ವಿಶ್ವ ಹಿಂದೂ ಪರಿಷತ್ ಬರ್ಕೊಂಡು ಕೆಲವು ದಿನ ನಿಕ್ಲೇನ ಮಾತಿರಲ್ಲ ಒಗ್ಗಟ್ಟು ಮಾಡ್ಕೊಂಡ ಜವಾಬ್ದಾರಿ ಎಂಕ್ಲಿಗೆ ವಿಶ್ವ ಹಿಂದೂ ಪರಿಷತ್ ಪಂಡೇರು ಅವರಿಗೆ ಭಾರಿ ಖುಷಿ ಆಗಿದೆ ನಿಕ್ಲಿಗೆ ಫೋನ್ ಮಾಡ್ಕೋ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ಅದು ಅದು ಮಾತ ಕಲಾವಿದರೆಲ್ಲ ಸೇರ್ಪದ ಐಕೊಂದು ಸಂಘಟನೆ ಮಾಡ್ತದೆ ನಮ್ಮ ಎಂಚ ಪ್ರತಿಭಟನೆ ಮಾಡ್ಕೊಂಡು ರೂಪರೇಷೆ ಮಾಡ್ಕೊಂಡ ದಯಪಂಡ ಜನಕ್ಕೆ ತೊಂದರೆ ಆಗ್ಬೋದು ಸೌಂಡ್ ಅಂತ వచ్చి ಪಂಡ ಪಾತ್ರೆಗೋಸ್ಕರ ಎಂಗೆಲ್ಲ ಹೆಂಚಿನ ಪ್ರತಿಭಟನೆ ಉಂಡ ಐನೆಂಗುಲು ಪಿರದೆ ಇರ್ತ ಯಾನ್ ಪಂಪಿನಿ ದಾದಪಂಡ ಡೆಸಿಬಲ್ ಪಂಡ ಡೆಸಿಬಲ್ ಇದು ನಮ್ಮೊಂಜಿ ಪಂಪೈಲ್ ಸರ್ಕಲ್ ಗಾಡಿದ ಸೌಂಡ್ ಒಂದು 100 ನಿಂತು ಹೋಗ್ಬೋದು ಡೆಸಿಬಲ್ ಯಾಕಂದ್ರೆ ಎಂಗಡ ನಿಜವಾದ ಮೀಟರ್ ಉಂಟು ಮುಲ್ಪ ನಮ್ಮ ಮೀಟರ್ ಎಂಗುಲು ಸೌಂಡ್ ಎಂಗಡ ಆನ್ ಆಪಿನ ತುಂಬು ಮುಲ್ಪ ಒಂಜಿ 1 ಗಂಟೆ ಮುಲ್ಪ ಒಂಜಿ 10-15 ಜನ ಇರ್ತೀವಿ ಅಪ್ಪಗ ಡೆಸಿಬಲ್ 80-90 ನಿಂತು ಹೋಗುದುಂಟು ಬಂದುಲೆ ಅಂಚಂದ ನಮಗೆ ಪಗೆಂಡು 50 ಡೆಸಿಬಲ್ ಬೈ ಪಗೆಂಡು 55 ಡೆಸಿಬಲ್ ಬೈ 50 ಡೆಸಿಬಲ್ ಸೌಂಡ್ ಬಾರ್ಡ್ ಮಾಡಿ ಇಂಚ ಪಲ್ಲೆ ದಯಪಂಡ ಇತ್ತ ಮೂಲ ನಮ್ಮ ಒಂಜಿ 1,000-2,000 ಜನ ಸೇರ್ದ ಎಂಕುಲು ಮುರಣಿ ಮನೆಗೆ ಕೊಡ್ದಾಗೆಲ್ಲ ಮಾತ MLA ಆದಪ್ಪು MP ಆದಪ್ಪು ನಮ್ಮ ಸ್ಪೀಕರ್ ಸರ್ ಆದಪ್ಪು ಅದು ಹೋಮ್ ಮಿನಿಸ್ಟರ್ ಅದು ಪಾಡಕ್ಕೆ ಏನೇನು ಎಂಕುಲು ಒಂಜೆ ಎಂಕುಲು DJ ಪಾಡ ಪಂಡಿಜಿ ಬೊಕ DJ ಒಂದು ಕನ್ಫ್ಯೂಷನ್ ಉಂಟು ಅವಲೇ ಅನ್ಪಂಪೆ ಬಂದುಲೆ ಎಂಕುಲು ಸೌಂಡ್ ಬಾಡಿಗೆ ಕೊರ್ಪುಣಾಗಲು ಎಂಕುಲು DJ ಪ್ಲೇ ಮಾಡ್ಪುಣಾಗ್ಲಾಗ್ತದೆ ಮಾಡ್ತದೆ ಅರ್ಥ ಮಾಡ್ಪ್ಲೇ ಇತ್ತ ತುಲೆ DJ ಗೆ ಸೌಂಡ್ ಮೂರು ಬೇಸ್ ಒಂದು ವಿತ್ ಟಾಪ್ ಉಂಟು ದುಲ DJ ಗಳ ಯೂಸ್ ಮಾಡ್ಕೋ ಎಂಕುಲು ಆರ್ಕೆಸ್ಟ್ರಾಗಳ ಯೂಸ್ ಮಾಡ್ಕೋ ನಾಟಕಗಳ ಯೂಸ್ ಮಾಡ್ಕೋ DJ ಬಂದು ಬೇತೇನೆ ಸ್ಪೀಕರ್ ಇಚ್ಚಿ ಐಟೆ ಬರ್ತೀನಿ ಆಂಡ ಐಟೆ ನಮ್ಮ ಎಂಚ ಪ್ಲೇ ಮಾಡ್ಬೋದು ಎಂಚ ಬರ್ಬೋದು ಇದೇನು ಮೈಕದ ಪಾತ್ರ ಇರೋದಿಲ್ಲ ಅಂಚೆ ಅದು ಮೈಕದ ಬರೋದುಂಟು ಮುರಾನಿ ನಮಗೆ ಉರುವಾಡು ಸೌಂಡ್ ಅಂತ ಇದೆ 5 ಗಂಟೆ ಎಂಕುಲು ಕೇಳಿ ಸೌಂಡ್ ಅಂತ ಇಲ್ಲ ಸರಿ ಎಂಕುಲು ಒಬ್ಬ ತಿರ್ತಿಟ್ಟು ಬೇಸಿತ್ತು ಸೌಂಡ್ ಕೊನೆ ಇದೆ ಆಂಡ ಎಂಕುಲು ಕೇಳಿ 10 ಗಂಟೆ ಅಂತ ಟೈಮ್ ಕೊಡ್ತಾರೆ 5 ಗಂಟೆಗೆ ಎಂಚ ಕೊನೆ ಇದೆ ಸರಿ 5 ಗಂಟೆಗೆ ಕೊನಾಗ ಅಲ್ಪ ಇಂಕಲ್ಲ ಡಿಸಿಬಲ್ ಎಂಕ್ಲೆ ತಚ್ಚಿపోయాರ ಡಿಪಾರ್ಟ್ಮೆಂಟ್ ತಗೊಳ್ಳಿ ಎಂಕ್ಲೆ ಡಿಸಿಬಲ್ ತಚ್ಚಿపోಡಿತ್ತು ನಾನೀಗೆಲ್ಲ ಡಿಸಿಬಲ್ ಈತು ಪೋಂದುಂಡು ಒಂದು ಅವು ತಚ್ಚಿపోయిದ್ದಾರೆ ಎಂಕ್ಲೆ ಏಕೆ ಕೊನೆ ರಂಚನ ಇತ್ತ ನಮ್ಮ ರಾಜ್ಯ ಸರ್ಕಾರ ಅದಕ್ಕೂ ಜಿಲ್ಲಾ ಎಲ್ಲ ಎಸ್ಟಿಮೇಟ್ ಒಂದು ಸೌಂಡ್ ಲೈಟ್ ಮಾಡಿ ಇಲ್ಲ ಯೂನಿಯನ್ ಉಂಟು ಯೂನಿಯನ್ ನಾನು ಬಂತಲ್ಲ ಜಿಲ್ಲಾಡಳಿತ ಈಗಲೇ ನನಗೆ ದಸರಾ ಮುಂಚೆನಕ್ಕೆ ಏನೊಂದಿಲ್ಲ ಅವು ಬಂದು ನನ್ನ ಮದ್ದದ ಮನುಷ್ಯ ಸೌಂಡ್ ಮಾಡಿ 100 ಮೀಟರ್ ಹಿಡಿದು ಪಿರಾವುಡ್ ಹಾಕೊಂಡು ಡಿಸಿಬಲ್ ಚೆಕ್ ಮಾಡ್ಕೊಡು ಹೌದೇ ಮಾಡ್ತೊಂದಿದ್ದೀರ ಒಲ್ಲ ಇದು ಮೇಂಟ್ ಸೌಂಡ್ ಸೀಸನ್ ಇಷ್ಟಪಡ್ಕೊಂಡು ಒಕ್ಕ ಅಮೃತ ಬರ್ಕೊಂಡು ಇನ್ನು ಅಮೃತ ವೈದ್ಯರಂತ ಪಂಡ್ರೆ ಇಷ್ಟಪಡ್ತಾರೆ ವಿಶ್ವ ಹಿಂದೂ ಪರಿಷತ್ತು ಇಲ್ಲಿ ಕಲಾ ಧರ್ಮ ನೇಮ ಮಾಡ್ಕೊಂಡೊಂಡಿದೆ ದಾದ ನೋಡ ಎಂಕ್ಲೆ ಗೊತ್ತಿತ್ತೀಜೆ ಕಲ ಕುಟುಂಬದ ಒಬ್ಬರು ಓದೋರು ಇಲ್ಲ ಶಾಮಿಯಾನದಕ್ಕೂ ಎಂಕಲ ಕುಟುಂಬದ ಎಂಕ್ಲೆಗೆ ಇಲ್ಲಿ ಗೊತ್ತಾಯಿತು ಪೂತಕ್ಕೂ ಕುಟುಂಬದ ಎಂಕ್ಲೆಗೆ ಇಲ್ಲಿ ಗೊತ್ತಾಯಿತು ಬೇತೆ ಬೇತೆ ಕ್ಷೇತ್ರಕ್ಕೆ ಸೇರಿದಿನ ಕೊಡು ಎಂಕಲ್ ಪೂರ ಒಂಚೆ ಕುಟುಂಬದ ಒಂದು ತೋಜಾದ ಕೊಡ್ತಿನ ಪ್ರಪ್ರಥಮ ವೇದಿಕೆ ದಕ್ಷಿಣ ಕನ್ನಡ ಜಿಲ್ಲೆದ ಒಂದು ಅದಕ್ಕೋಸ್ಕರ ಎಂಕ ಶುರುವಿಂದೇನು ಆಲೋಚನೆ ಮಾಡ್ತೀನ ಆತ್ಮೀಯರೇನ ಶರಣ್ ಪಂಪಲ್ ಬೊಕ್ಕ ಪ್ರಕಾಶ್ ಅಣ್ಣಗೆ ಅಂಚನೆ ಪುರುಷೋತ್ತಮಣ್ಣಗೆ ಮಾತೆರೆಗಳ ವಿಶ್ವ ಹಿಂದೂ ಪರಿಷತ್ ಪೂರ ಬಂಧುಲೆಗಳ ಕಲಾ ಬಂಧುಲೆನ ಪರವಾದ ಉಡದಿನ ಸೊಲ್ಬೆಲೆನ ಸಂತವಾದ ಇನಿ ಎಂಕ್ಲೆ ಗೊತ್ತಾಣ ರೋಷನ್ ರೆನಾಲ್ಡನ ಎನ್ನ ಕುಟುಂಬದ ಏನೊಂದು ಇನಿ ಗೊತ್ತಾಯಿತು ಅದರಿಂದ ಯಾರೇನು ಎಗೇನ್ಸ್ಟ್ ಬಂದು ನನ್ನ ಕುಟುಂಬದ ಅರ್ಧ ವೈದ್ಯರಿಗೆ ಅಲ್ಲಿ ಕೈಕೋರಿಯರು ಹೆಂಗೆ ಅದಕ್ಕೆಲ್ಲ ಎಂಕಲ ಸಂಬಂಧ ಉಂಟು ಕಷ್ಟ ಬಂದಾಗ ಕುಟುಂಬದಲ್ಲಿ ಪೂರ ಒಟ್ಟ ಅವಳು ಬೊಂಬೈ ದಿನ ಎಲ್ಲ ಬರೋದು ದುಬೈ ದಿನ ಎಲ್ಲ ಬರೋದು ಅಂತ ನಂಜಿ ಸಾಕ್ಷಿ ಮಾಡ್ತಾನೆ ಇನ್ನಿತ ಈ ಕಾರ್ಯಕ್ರಮ ಭಾರಿ ಬೇಜಾರವನ್ನೋದು ಈ ವರ್ಷ ನಮ್ಮ ನಾಟಕ ಯಕ್ಷಗಾನ ಒಂದು ಪೂರ ಉಂಟುದುಂಡು ಬರ್ಪಿ ವರ್ಷ ಪೇಪರ್ದ ಕಾಸವಳ ಪೇಪರ್ ಕೊರಲೆ ಪಂಡ 100 ಡಿಸಿಬಲ್ ಬಂದ ಪೇಪರ್ದ ವಿಷಯ ಹೋಯ್ತುಕೊಂಡು ಪಂಚಿನ ದಿನ ಬರೋ ಸಾಧ್ಯತೆ ಉಂಟು ಪೇಪರ್ದಾಗಲೂ ಜೋರು ಗಟ್ಟಿಡು ಪಾತ್ರೆ ಅಂಚಿನ ದಿನ ಬರು ರಂಗಭೂಮಿದ ಬಗ್ಗೆ ಯಾರು ಪಂಪೆ ಸೌಂಡ್ದ ಬಗ್ಗೆ ಯಾರು ಪಂಡೇರು ಯಕ್ಷಗಾನದ ಬಗ್ಗೆ ಸತೀಶ್ ಅಣ್ಣೆ ಪಂಡೇರು ಟೌನ್ ಹಾಲ್ಡ್ ನಾಟಕ ಅನ್ನಾಗ ಟೌನ್ ಹಾಲ್ಡ್ ನಾಟಕ ಉಂಡ ಇಚ್ಛ ಅಂತ ಎರೆಗಳ ಗೊತ್ತಾ ಒಂದಿಚ್ಚಿ ದಯಪಂಡ ಟೌನ್ ಹಾಲ್ದ ಊಲಯೇ ಎಂಕ್ಲೆ ಗೊಜ್ಜಿ ಫ್ಲೆಕ್ಸ್ ಪಾಟ್ ನಂಚಿನ ಅಧಿಕಾರವನ್ನು ಎಂಕುಲಿನಿ ಕಳೆ ಒಂದಾದ ನಾಟಕ ಅಂದದ್ದು ಒವೇ ಕಾರ್ಯಕ್ರಮ ಅನ್ನಗಲ್ಲ ಟೌನ್ ಹಾಲ್ದ ಊಲೈಟ್ ಕಂಪೌಂಡ್ ಊಲೈಟ್ಲ ಫ್ಲೆಕ್ಸ್ ಪಾಟ್ಲೇಜಿ ಅಂಚಿನ ಒಂಜಿ ಒಂದಿನ ಗಮನ ಆಗದೈತೆ ನೋಡಿ ಶಾಸಕರ ಅಂಚಿನ ಪೂರೈಕೆ ಮುಲ್ಪಡ್ದೆ ಸ್ಟಾರ್ಟ್ ಆತಂತ ಪ್ರಾಬ್ಲಮ್ ಇನ್ನೇ ಕೋಡೆ ಬೊಂಬೈಡ್ ಮಿರಾ ರೋಡ್ ಯಕ್ಷಗಾನನ ಅರ್ಧೋಡು ಅಂತ ಇದೆ ಚಂಡೆ ಮದ್ದಲ ಇಚ್ಛ
ಅಂಜಂದೆ ಯಕ್ಷಗಾನ ಕಂಪ್ಲೀಟ್ ಆಣ ದುಂಬೆ ಹೆಚ್ಚಿನ ಉಂಡ ಪ್ರೇಕ್ಷಕರು ಪಿರತು ಹೊಂದಿದ್ದೀನಿ ಎಂಜಿನ ಅಂದ್ ಮಟ್ಟ ಮಹಿಷಾಸುರ ಎಪ್ಪ ಬರ್ಪೆ ಅಂತ ಮಾಡು ಇನ್ನು ಪಿರತು ಪಿನ್ ಪೊಲೀಸ್ ತಕ್ಕ ನಡುಡ್ದು ಎಪ್ಪ ಬರ್ಪೆ ಅಂತ ಮಾಡೋದು ನನ್ನ ಜೀವನೋಡ ಯಾನು ಎಪ್ಪಲ 37 ವರ್ಷದ ಅನುಭವ ರಂಗಭೂಮಿದ ಅನುಭವ ನಾಟಕದ ಪೇಮೆಂಟನ್ನು ನಾಟಕ ಸ್ಟಾರ್ಟಪ್ ದುಂಬೆಗೆ ಏನೊಂದಿದ್ದೀಜಿ ಇತ್ತಕ್ಕೇನು ನಂಚಿನ ಪರಿಸ್ಥಿತಿ ಬೈದರು ಅಲ್ಲ 4 ಸೀನ್ ಒಪ್ಪು ನಂಗೆ ಬಂದು ಮಾಡ್ತಾರೆ ಪೇಮೆಂಟ್ ತಿಕ್ಕುಜ ಅಂತ ಮಾಡೋದು ಅಂಚಿನ ಒಂದು ಸ್ಥಿತಿ ಮಾಡಿದ ಬೊಕ್ಕ ಫುಲ್ ಘಟ್ಟ ಪ್ರದೇಶಕ್ಕೆ ಹೋಗಿ ದಯಗದ ಮಟ್ಟ ಬಾಳೆಹೊನ್ನೂರು ಕಳಸ ತೀರ್ಥಹಳ್ಳಿ ಕೊಪ್ಪ ಗೋಕರ್ಣ ದಯಮಾಡ ಅವರು ಈ ಪ್ರಾಬ್ಲಮ್ ಇಚ್ಚಿ ಅಂಚದ ಅಂಚಿಯೇ ಬಂದೊಂದಿಲ್ಲ ಘಟ್ಟೋಗೆ ದಾನ ಮಲ್ಪರೆ ಉಪಾಯ ಹೆಚ್ಚು ತುಳುನಾಡು ಒಂಜಿ ಪ್ರಯೋಗ ಶಾಲೆ ಆತನೊಂದು ಕೂಡ ಒಂದು ವಿಡಿಯೋ ತೂತ ಈ ಪೂರ ನೆಕ್ ತುಳುನಾಡಿನ ಪ್ರಯೋಗ ಶಾಲೆ ಅದು ಉಪಯೋಗ ಮತ್ತೊಂದಿಲ್ಲ ಬೊಕ್ಕ ದೇಶಾದ್ಯಂತ ಒಂದೇನು ಕಾರ್ಯಾಚರಣೆ ಮಲ್ಪೇರು ಪಂಪನ ಒಂಜಿ ಒಂಜಿ ಸಂಶಯ ಬರೋದು ಒಂದು ಮೂರು ಫಸ್ಟ್ ಆರಂಭ ಮುಲ್ಪ ನಮ್ಮ ಜಿಲ್ಲೆದ ಸಾಂಸ್ಕೃತಿಕ ಲೋಕವನ್ನು ಕೆರಡೆ ಮದುವಿನ ಚಿಂತ ಒಂಜಿ ಪಿತೂರಿಂದ ಬರೋದು ರಂಗಭೂಮಿ ಆವಡು ಯಕ್ಷಗಾನ ಆವಡು ಸಂಗೀತ ಕ್ಷೇತ್ರ ಆವಡು ಜಾದು ಆವಡು ನಮ್ಮ ನೆಟ್ಟು ಮಾತಿಟ್ಲ ಪುದರ್ ಮೊತ್ತ ಪೂರೆಟ್ಲ ಪಂಡ ಇಲ್ಲಿ ಕರ್ನಾಟಕ ರಾಜ್ಯೋಡು ಎತ್ತೋ ಚಿತ್ರಮಂದಿರವನ್ನು ಈ ವರ್ಷ ಬಂದಾಪೆ ನಡೀತದೆ ಚಿತ್ರ ರಂಗ ಇಲ್ಲಿ ಕಂಪ್ಲೀಟ್ ಸೋತು ಓದಿತ್ತದೆ ಅಂಡ್ ನಮ್ಮ ಜಿಲ್ಲೆದ ಒಂದು ಜವನಿನ ಸೇರ್ತು ಕರ್ನಾಟಕ ರಾಜ್ಯದ ಎತ್ತೋ ಚಿತ್ರಮಂದಿರ ಬಂದಾವಣೆ ಅಂತ ಸಾಧನೆ ಮಲ್ದೆ ನಾವು ಎತ್ತೋ ಚಿತ್ರಮಂದಿರದಲ್ಲಿ ಮಾಡ್ತೇವೆ ಕನ್ನಡ ಚಿತ್ರರಂಗ ಹೊರೆಯೋಡು ನಾಟ ದಕ್ಷಿಣ ಕನ್ನಡ ಜಿಲ್ಲೆದಕ್ಕೂ ಒಂದು ಆಜಿ ಸಿನಿಮಾ ಮತ್ತು ಎಂಕಲ ಚಿತ್ರಮಂದಿರ ಹೊರೆಯೋಡು ಬಂತು ನಮ್ಮ ಈತ ಸಾಧನೆ ಮಲ್ಕ ಅಂಡ್ ಈ ಸಾಧನೆದ ಮಿತ್ಯ ಕೊಡೋದು ಬೂರೊಂದೆ ಉಂಟು ಜನಪ್ರತಿನಿಧಿನ ಕಂಡ ಒಂದು ವಿನಂತಿ ಮಾಡ್ಕೊಂಡಿಲ್ಲ ಅಂತ ಅದನ್ನು ಬಂದ ನಿಕುಲ ಎಂಕಲ ನಾಟಕ ಅನ್ನಗ ಯಕ್ಷಗಾನ ಅನ್ನಗ ಮತ್ತು ದೀಪ ಬಂದವ ಎಂಕಲ್ಲ ನಿಕಲ್ಲ ಬಕ್ಕ ಜನಕಲ್ಲ ಸಂಪರ್ಕ ಈ ಲೆಕ್ಕನೆ ಎಂಕಲಿಗೆ ಜಾಸ್ತಿ ಆಗೋದಿರ್ತದೆ ಆ ದೀಪ ತೆಕ್ಕೊಂದು ಗಮತನೆ ಬರತ್ತಣ್ಣ ನಿಕಲ ಮಾತಾಡೋ ಬಂದವರು ಆ ದೀಪ ತೆಕ್ಕೊಂದು ನನ್ನ ನಿಕ್ಲೆ ನಿಕಲು ಫ್ಲೆಕ್ಸ್ದೇ ತುಪ್ಪ ನನ್ನ ಜನ ದಿನ ಬರೋ ನಿಕ್ಲೆಗ್ಲ ಸಂಪರ್ಕನೇ ಇಚ್ಚಿ ನಮ್ಮ ನಾಟಕದ ಯಕ್ಷಗಾನದ ಮೂಲಕ ಒಂದು ವೇದಿಕೆ ತಿಕ್ಕೊಂಡಿದ್ದ ಸಭಾ ಕಾರ್ಯಕ್ರಮ ನಾನು ಆಯತ್ನ ಇಚ್ಚಿ ನಾಟಕ ಇತ್ತನ 7 ಗಂಟೆ ನಾಟಕ ಸ್ಟಾರ್ಟ್ ಮಾಡಲೇ 1 ಗಂಟೆದಲ್ಲಿ ಮುಗಿಪುಲ ಎಂದು ಮಲ್ಪನ ದಿನವ ಬರ್ಪಿನ ಸಾಧ್ಯತೆ ಉಂಟು ಸಭಾ ಕಾರ್ಯಕ್ರಮ ಇಚ್ಚಿದ ಒವೇ ಕಾರ್ಯಕ್ರಮ ಆಯ್ದ ಸಾಧ್ಯನೇ ಇಚ್ಚಿದ ಬಟ್ ಒವೇ ಕಾರ್ಯಕ್ರಮ ಆವಡು ನಾಡ ಅಲ್ಪ ಸಭಾ ಕಾರ್ಯಕ್ರಮ ಅಗತ್ಯ ಒಪ್ಪುಂಡು ದಾನಿಲೆಲ್ಲಪ್ಪೋಡು ಆ ಕಾರ್ಯಕ್ರಮದ ಆಯೋಜಕರೆಲ್ಲಪ್ಪೋಡು ಇಂಚಿನ ಪೂರ ನೆಟ್ಟು ಸಾಂಸ್ಕೃತಿಕ ಲೋಕಕ್ಕೂ ಮಲ್ಲ ಪೆಟ್ಟು ಬೂರು ನಂಚಿನ ಸಾಧ್ಯತೆ ಖಂಡಿತವಾದ ಉಂಟು ನಾನು ಒಂಚು ಬಂದರೆ ಈತ ನೆಟ್ಟ ನಮ್ಮ ಒಗ್ಗಟ್ಟಿದ್ದೇವೆ ಆ ಒಗ್ಗಟ್ಟನ್ನು ಎಂಗಳಿಗೆ ಒಟ್ಟು ಮತ್ತು ಬರೆಯರು ವಿಶ್ವ ಹಿಂದೂ ಪರಿಷತ್ತು ಒಂದು ಈತೆ ಜನ ಆಗ್ತದೆ ಶರಣ ಒಂದು ಈತೆ ಜನ ಆಗ್ತದೆ ಒಂದೊಂದು ತಂಡೋಡು 10-15 ಜನ ಮಾತಾಡಿದ ಮಾತೆಲ್ಲ ಸೇರಿದ ಮೂರು ವಿಧಯ ಮಟ್ಟದ ಜಾಗೆ ಒಪ್ಪಂದ ಆತೆ ಕಂಡ ಶಕ್ತಿ ಉಂಟು ಈ ಒಗ್ಗಟ್ಟು ಇಂಚನ ಒಪ್ಪಂದ ಬಯಕು ಅದನ್ನು ಪಂಡ ನೆಕ್ಕೊಂದು ತಾರ್ಕಿಕ ಅಂತ್ಯ ತಿಕ್ಕು ನಡೆ ಮಟ್ಟ ನನ್ನವರ ಸಭೆ ಆಡಲ್ಲ ನನ್ನವರ ನೆತ್ತ ಬಗ್ಗೆ ಹೆಚ್ಚಿನ ಚರ್ಚೆ ಇತ್ತು ನನ್ನ ಪೂರೆಲ್ಲ ಸೇರಲೆ ಧರ್ಮ ನಿಯಮ ಇನಿ ಪೂರ ಕುಟುಂಬದ ಸೇರಿದ ಅಕಲ್ಲ ತಂಡೊಡ್ದು ಅಕಲು ಮುಡಿಪು ಕಟ್ಟಿದೆ ಪೂರೆಲ್ಲ ಒಂದೊಂದು ಸಲ ನಾನು 500 ರೂಪಾಯಿ ಪಾಡ್ದ ಒಣಸ್ತ ವ್ಯವಸ್ಥೆನ ಬಂದೆ ಮುಡಿಪುಲ ಕಟ್ಟದಾದ ಅಂಚಾದ ಈ ಧರ್ಮ ಗದ ಫಲ ಖಂಡಿತವಾದ ತಿಕ್ಕೊಂಡು ನೆಟ್ಟು ತುಂಬುದಾದ ಮಲ್ಪಟ್ಟು ಬಂದ್ಬಿಟ್ಟು ಮಾಡಿ ಮೀಟಿಂಗ್ ಮಾತೆಲ್ಲ ಹಿರಿಯರು ಸೇರಿದೆ ಚರ್ಚೆ ಮಾಡಿದ್ರೆ ಆ ಚರ್ಚೆದಲ್ಲ ಪೋಣು ನಾನು ಸಾಂಸ್ಕೃತಿಕ ಲೋಕಕ್ಕೆ ಬೈದೇನೆ ಕತ್ತಲೆ ನಮ್ಮ ಗಿಡದ ದೂರ ಮಲ್ಪಲ್ಲಿ ಅಂತ ಬಂದರೆ ಇಷ್ಟಪಡಿದೆ ಮೋಣೆ ಪಂಡೆ ಗಗ್ಗರ ಕಟ್ಟಡಗನೇ ಪೊಲೀಸ್ ತಗೊಳ್ಳಿ ಬಂದು ಗಗ್ಗರ ಗಿಪ್ಪವನ ದಿನ ಬಂದು ಕೆಂಡ ಸೇವೆ ಗೆಂಡ ಬೆಚ್ಚಾನಾಗ ರಾತ್ರಿ 12 ಗಂಟೆ ಆಗೋದು ಅಪ್ಪಾಗ ಮತ್ತೆ ಗೆಂಡ ಸೇವೆ ಉಂತಲೆ ಮಾಡ 2 ಉಂತಾಲೆ ಬತ್ತಿನ ಕೈಲಿ ಗೆಂಡೋಗ ನುಗ್ಗದು ಮಾಡಿನ ದಿನಲ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರ ಸಾಧ್ಯತೆ ಒಂದೊಂದು ಬಂದು ಅಂಚಿನ ದಿನ ಬರಂದಿಲ್ಲ ಜಿಲ್ಲಾಡಳಿತ ನೆಕ್ಕೊಂದು ಸೂಕ್ತವಾದ ನ್ಯಾಯ ಒದಗಿಸೋದಕ್ಕೊಂದು ಈ ಮೂಲಕ ನಟ್ಟೊಂದು ಎರಡು ಪಾತ್ರ ಕೂಡ ಈ ವೇದಿಕೆ ಇಪ್ಪು ನಂಚಿತ್ತಿನ ಎದುರಿಪ್ಪು ನಂಚಿತ್ತಿನ ಮಾತ ತುಳುನಾಡದ ಒಂಜಿ ಕುಟುಂಬದ ಆ ತುಳುವಪ್ಪೆನ ಮೋಕದ ಜೋಕುಲಿಗೆ ಮಲ್ಲ ಸೊಲ್ಮೇಲನ ಸಂದೈತನಂತ ಸೀದಾ ವಿಷಯ ಪನ್ಪುಡು ನಂಡ ಪಿರೌಡು ಸೌಂಡ್ ಇಜ್ಜಾಂಡ್ ತುಂಬು ಸೌಂಡ್ ಇಜ್ಜಾಂಡ್ ಇತ್ತೆ ಈ ಸ್ವರ ಸೌಂಡ್ ದಾಯದಿಂದ ಕೇಂಡ ಯಾನು ಒಂಜೆ ವಿನಂತಿ ಮಲ್ಪುನು ಜಿಲ್ಲಾಡಳಿತಡ ಮಾತ ಜಿಲ್ಲಾಡಳಿತ ನಡಪುನಂಚಿತ್ತಿನ ಮಾತ ಕಾರ್ಯಕ್ರಮಗಳು ಸ್ವರ ಕೊಳುಪುನು ಉಂತಲೆ ಅಪಗೆ ಎಂಕುಲು ಮಾತ ವಿಭಾಗಗಳ ರಂಗಭೂಮಿಗೆ ಅವಡ ಮಾತೆಕ್ಕಲ ಎಂಗುಲು ಉಂತಾವ ಸುರುನಿಕುಲು ಉಂತಾನೆ ಅಪಗೆ ಎಂಕುಲು ಉಂತಾವ ರಡ್ಡನೆ ವಿಷಯದಾದ ಕೇಂಡ ನೆಕ್ಕ ಪೂರ ಕಾರಣ ಎಂಕಲ್ಡೆಡ್ಡ ಗಟ್ಟಿದ ನಮ್ಮ ನಾಯಕರನ ಕುಲುಲೆ MLA ನ ಕುಲುಲೆ ವಾ ವಿಭಾಗಗಳ
ಒಂಜಿ ಮುಖ್ಯಮಂತ್ರಿ ಆಯರೆ ಉಪಮುಖ್ಯಮಂತ್ರಿ ಆಯರೆ ಒಂಜಿ ಸಂವಿಧಾನ ನಡಪೇರ ತಾಕತ್ತಿತ್ತಿನ ಚಿತ್ತಿನ ರಾಜಕಾರಣಿಗಳು ನಮ್ಮ ಟುಳ್ಳೆ ನಮ್ಮ ಒಂದು ಮಂಗಳೂರು ಜಿಲ್ಲೆ ಅವರು ತುಳು ರಾಜ್ಯ ಅವರು ನಮನೆ ಆಡೋರು ನಮನೆ ಆಡಿ ಅದನ್ನ ಮಾತ್ರ ತುಂಬದ ದಿನಕ್ಕೂ ನಮ್ಮ ರಾಜಕಾರಣಿಗಳ ಎಂಚಿನ ನಮ್ಮ ನಾಯಕರಗಳ ಪಾತ್ರವನ್ನು ತಂಟು ಬರುತ್ತೆ ಅಕ್ಕಲಿಗೆ ಸರಿಯಾಗಿ ಉತ್ತರದಕ್ಕೆ ಖಂಡಿತ ಸಾಧ್ಯ ಉಂಟು ತಾಯಿಗೆಂಡ ಏಪ ತುಳು ರಾಜ್ಯ ಹಾಕೊಂಡ ಆನಿ ಮಾತ್ರಕ್ಕೆ ಸರಿಯಾಗಿನ ಉತ್ತರದಕ್ಕೆ ಸಾಧ್ಯ ಮೂಜನೇದಾದ ನಮ್ಮ ಪಂಪ ನಮ್ಮ ಮಹಾತ್ಯೆಲ್ಲ ಕಟ್ಟುವ ಪ್ರಾಮಾಣಿಕವಾದ ಟ್ಯಾಕ್ಸ್ ಕಟ್ಟುವ ಮೂಲ ನಂಗೆ ಬಂದರುಂಡು ವಿಮಾನ ನಿಲ್ದಾಣ ಉಂಟು ನಂಗೆ ಬೆದ ಕಂಪನಿಗಳಿಗೆ ನಮ್ಮ ನೆಲ ಕೊಡ್ತಾ ಅಂಡ ಈತ ಮಾತ ಅಧಿಕಾರಿಗಳು ಮತ್ತು ಮುಕ್ತ ನುಪ್ಪು ನೀರು ತಿಂದದು ಮುಲ್ದ ಸಂಸ್ಕೃತಿಗೆ ವಿರೋಧ ಮಲ್ಪೇರಂಡ ಎನ್ನ ಮೋಕಿದ ತಂಗಡಿ ಭಾಗೀರಥಿ ಮುರುಳ ಬನ್ನ ಪಾತ್ರ ಮೂಲ ಪಟ್ಟಿ ಮಲ್ತು ದೀದಿತ್ತ ದಾದಗೆಂಡ ಡಾಕ್ಟರ್ ಇಂಜಿನಿಯರ್ ಆಪಿನತ್ತೆ ನಮ್ಮ ಏಪ IAS IPS ಆದ ನಮನೆ ಆಳುವನ ಅಪಗ ಮಾತ್ರ ನಮ್ಮ ಸಂಸ್ಕೃತಿಗೆ ಧಕ್ಕೆ ಮಲ್ಪರೆ ಒಬ್ಬರಿಗೆ ಧೈರ್ಯ ಬರ್ಪುಜಿ ನಮಗೆ ಗಟ್ಟಿಡುತ್ತಾರೆ ಖಂಡಿತ ಸಾಧ್ಯತೆ ಎಂದು ಮುಂದೇನ ಅರ್ಥ ಮಾಡ್ತಾನೆ ಅಕೇರಿದ ಪಾತ್ರ ದಾದಗೆಂಡ ತೋಡು ನಮಡ ತುಳುವೇರು ಬಂಡ ಮೆತ್ತರದ ಮನಸ್ಸಾಕೊಡು ನೇಪಾಳದ ಘಟನೆ ನಡತಿನ ಯೋಚನೆ ಮಲ್ಕೊಡು ಸರ್ಕಾರ ನೇಪಾಳ ನಡತಿನ ಘಟನೆ ಅವು ನಡತೀನಿ ಖಾಲಿ ಸಾಮಾಜಿಕ ಜಾಲತಾಣಗೂ ಅಕಲು ಧಕ್ಕೆ ಮಲ್ತೇರು ಇನ್ನೇಕಲ ಧಾರ್ಮಿಕ ಅಸ್ಮಿತೆಗೆ ಧಕ್ಕೆ ಮಲ್ತಂಡ ನೇಪಾಳ ನಡತಿನ ಘಟನೆಗೆ ಕುಟ್ಲನ್ನು ನಡತಂಡ ಇಕಲು ಒನೆತ್ತು ಖಂಡಿತವಾದ ಸರ್ಕಾರ ಜಿಲ್ಲಾಡಳಿತ ಯೋಚನೆ ಮಲ್ಕೊಡು ಕೈಟ್ ನಂಬಿಕೆ ಕೊರ್ರೆ 10 ನಂಚಿತ್ತನ ಕರ್ಸಲೆ ಎಂಕಲ ಕೈಟ್ ನಂಬಿಕೆ ಕೊರ್ರೆ 10 ನಂಚಿತ್ತನ ಕರ್ಸಲೆ ದೈವಾರಾಧನೆ ಏಪದ ಬಂತಿನಿ ತಾಡಿಯರ್ದ ಕೊಂಬುಬೆಲ್ ಪಡೆ ತೊರ್ತಿಯರ್ದ ಕಾರಿಕಡಪಯೆ ಮೋನ ಪರಂಕಂದ ಬೆರಿ ಪೂಜನಂಚಿತ್ತನ ದೈವಾರಾಧನೆ ಏಪ ಕಲಾವಿದರನ ನಲಿಪುನ ನವಿಲರ ಕಾರಣ ಬಲಿಪೇರ ತೂಪರ ಬಲಿಪುನ ಎರುಕುಲ್ನ ಬೆರಿಕ್ ನೋತು ದಕಲ ಸೊಂಟ ಬಲಿಪೇರ ತೂಪರ ಇಂಚಿತ್ತಿನ ಒಂದು ವಿಶೇಷವಾಗಿ ನಂಚಿತ್ತನ ತುಳುನಾಡದ ಸಂಸ್ಕೃತಿನ ಬಲಿಪೇರ ಪ್ರಯತ್ನ ಬರ್ತನ ನಂಡ ಕೈಕ ಮುದ್ರೆ ದೀಪನಂಚಿತ್ತನ ದೈವಾರಾಧಕರು ಆ ವಿಭಾಗದ ಬರ್ತದೆ ವಿಶ್ವ ಹಿಂದೂ ಪರಿಷತ್ ಇಲ್ಲಿ ಮಾತ ಕಲಾವಿದರನ್ನು ಒಂಜಿ ಕುಬಲಡಿನ ಕೂಟ ಮಾಡಿದ್ರೆ ನಿಖಲ್ನ ಬೆರಿತ ಬಿರವಡು ಎಂದು ನಿಖಲ್ನ ಒಟ್ಟಿಗೆ ಏಪಲವುಳ್ಳ ಮಾತ ಕಲಾವಿದರೊಟ್ಟಿಗೆ ಉಳ್ಳ ಮಾತ ಸಂಸ್ಕೃತಿ ರಕ್ಷಣೆ ಮಲ್ಪನಕ್ಕಲ್ಲ ಒಟ್ಟಿಗುಳ್ಳ ಬಣ್ಮನಂಚಿತ್ತನ ಪಾತೆರನು ಯಾನ ಪಂಡೊಂದು ಯೋಚನೆ ಮಲ್ಪಲೆ ಆನಿದ ಕಾರಣ ಬ್ರಿಟಿಷರು ನಂಗೆ ನಮ್ಮ ಧಾರ್ಮಿಕ ಆಚರಣೆಗೆ ಧಕ್ಕೆ ಮಲ್ತಿದ್ದಾರೆ ಅಂಚಾಣಿ ಕ್ಷೇತ್ರ ಸಾರ್ವಜನಿಕ ಗಣೇಶೋತ್ಸವ ಬರ್ತೀನಿ ಪ್ರಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡತೀನಿ ನಮ್ಮ ಮದಿಮೆಗಾಕಲು ಧಕ್ಕೆ ಮಲ್ತಿದ್ದಾರೆ ನಮ್ಮ ಆಚರಣೆಗಾಕಲು ಧಕ್ಕೆ ಮಲ್ತಿದ್ದಾರೆ ಅಂಚಾದ ಸುರುತ್ತ ಸ್ವಾತಂತ್ರ್ಯ ಹೋರಾಟ ತುಳುನಾಡನ್ನು ನಡತೀನಿ ಇನ್ನು ನಮ್ಮ ಧಾರ್ಮಿಕ ಶ್ರದ್ಧೆಗೆ ನಮ್ಮ ಆರಾಧನಾ ಪದ್ಧತಿಗೆ ನಮ್ಮ ಸಂಸ್ಕೃತಿಗೆ ಏಪ ಧಕ್ಕೆ ಬರ್ಕೊಂಡ ಈತನೇಟ ಮೆತ್ತನ ಆದಿತ್ಯನ ಅಂಚೆತ್ತನ ಮರೀತ ಮಣ್ಣದ ನಮ್ಮ ಸರ್ಪಲು ನಮ್ಮ ಜಿಡದೆತ್ತಿದ ಬಣ್ಣದ ಅಂಡ ತುಂಬದ ದಿನಕಲೆಗೆ ಖಾಲಿ ಕಿಂಕುನತ್ತೆ ನಮ್ಮನ್ನು ಪೊಲ್ತು ಬಾಡಿನ ನಮ್ಮ ಸಂಸ್ಕೃತಿನ ಲಗಡೆಪ್ಪನ ಕಾಲ ಬರ್ಕೊಂಡು ನೆಟ್ಟು ಜಾತಿ ಜನಾಂಗ ತುಯ್ಯರಬಲ್ಲಿ ರಾಜಕೀಯದ ಭೇದ ತುಯ್ಯರಬಲ್ಲಿ ಕಲಾವಿದರ ಪಂಡ ಇನಿತ ದಿನ ನಾಟಕದಕಲ್ನ ಬಂಜಿಗಾಕನು ಇನಿತ ದಿನ ಸಂಸ್ಥಕಲ್ನ ಬಂಜಿಗಾಕನು ಎಲ್ಲ ದಿನ ಪಾಪದ ದೈವ ನರ್ತಕನ್ನ ಬಂಜಿಗಾಕುವೇರೆ ನಮ್ಮ ಪೀಂಗಂದಡಿಗೆ ನೀರು ಬಂದಾಗನೆ ನಮ್ಮ ಲಕ್ಕುದುಂತನತ್ತೆ ನಮ್ಮ ಮಂಡೆಗೆ ನೀರು ಮೂರ್ನಾಗನೆ ಸ್ವಲ್ಪ ಪೂರ್ಣ ಬಂಧನ ಯೋಚನೆ ಮಲ್ತು ಜನ್ನಂಡ ತುಂಬುದ ದಿನಕ್ಕೇ ಇಂಚ ಬಂದ ಒಂದೊಂದು ಪ್ರಾಯೋಗಿಕವಾದ ಮೂಲ ಅನುಷ್ಠಾನ ಮಲ್ತದೆ ನಮ್ಮ ಸಂಸ್ಕೃತಿ ನಾಶ ಮಲ್ಪುನಂಚುತ್ತನ ವ್ಯವಸ್ಥೆ ಹಾಕೊಂಡು ಐಕ್ಯಬೋಡಾದ ವಿಶ್ವ ಹಿಂದೂ ಪರಿಷತ್ತಿಗೆ ಅದು ಕೋಟಿ ಕೋಟಿ ನಮಸ್ಕಾರ ಬಂತೆ ಕೋಟಿ ನಮಸ್ಕಾರ ಬಂತೆ ತಾಯಿ ಬಂದೆ ಬಂದು ಮಾತನಿಗಳು ಕೇಳೋಡು ಎಂಕುಲು ದೈವ ನರ್ತಕಿರ ಮಾತ ಕಡೆ ಸಂಪಾದನೆ ಮಲ್ಪುವ ಇನಿವರೆ ಮುಟ್ಟೋ ಎಂಕುಲು ವಿಶ್ವ ಹಿಂದೂ ಪರಿಷತ್ ಹೋರಾಟದ ಬಿರಾಡು ವೈದ್ಯ ಅಕಲು ಬೆತ್ತ ಬತ್ನಾಗಲಿ ಸಮಸ್ಯೆ ಅನಗೆ ಎಂಕುಲು ವೈದ್ಯ ಪೊಣ್ಣು ಜೋಕಲಿಗೆ ಸಮಸ್ಯೆ ಅನಗಲು ಬೆರಿ ಬತ್ತ ಮೋನಗೆ ಎಂಕುಲು ವೈದ್ಯ ಎಂಕುಲು ವಾ ಕಲಾವಿದರ ನಿಖಲಿಗೆ 10 ಪೈಸೆ ಕೊಡ್ತುಜ ಆಂಡ ಇನಿ ಕಲಾವಿದರಿಗೆ ತೊಂದರೆ ಅನಗ ನಿಖಲು ಒಟ್ಟಾದ ಇನಿ ಕುಬಲಕ್ಕೆ ಉಂಟಾದ ನಿಖಿಲೆಗೆ ತುಳುನಾಡದ ದೇವರು ಪೂರ ಅನುಗ್ರಹ ಮಲ್ಪಡ ಬಂದೊಂದು ಯಾನಕ್ಕೆ ಈ ವೇದಿಕೆಡು ಒಂದು ದೈವಾರಾಧನೆ ಪ್ರತಿನಿಧಿಯಾದ ನೆಪುಡಾದ ಆದರೆ ಅವಕಾಶತ್ತೆ ಎಂಕಲ ಹಕ್ಕನೆ ಮಂಡಿಸ್ತಾರೆ ಐತೊಟ್ಟಿಗೆ ಎಂಕಲ್ಲ ಬೆರಿತಾಂಗ ದಾಯಕೆಂಡ ಈತು ಸೇರಿದ ನಕಲು ಕೊಡ್ತಿನ ನುಪ್ಪೆಂಕಲು ತಿಂತ ದೈವಾರಾಧಕೆ ವೇದಿಕೆ ತಿನ್ನಕಲು ಅದಕ್ಕೂ ರಾಜಕಾರಣ ಸೇರಿದ ಮಾತ ಬಂದಳು ಅಕಲು ನೇಮ ಮಲ್ಪನೆ ತೆಂಗುಲು ನುಪ್ಪು ತಿಂತೀನಿ ಎಂಕಲ ನುಪ್ಪುದ ಕರಣ ದರಿಗಳು ನಂಡ ಎಂಕಲು ನಿಕ್ಕಲ ಬೆರಿತಾಂಗ ಕೊಡ್ತಿಂದಂಡ ಎಂಕಲ್ಲಾತ ಮೂರ್ಖೇರು ಏರ್ಲೆಕ್ಕೇರು ಎಂಕಲು ಮಾತ ದೈವ ಕಲಾವಿದರ ಯಾನ ಈ ವೇದಿಕೆ ಒಂಜಿ ವಿನಮ್ರವಾದ ವಿನಂತಿ ಮಲ್ಪನು
ನಮ್ಮ ಆಧ್ಯಾತ್ಮ ಆರಾಧನ ಅತ್ತಂಡ ರಂಗಭೂಮಿ ಮಾತ ವಿಭಾಗದ ಸಂಸ್ಕೃತಿ ಮನ್ಪನವು ದೈಹಿಕ ಬಕ ಮಾನಸಿಕ ವ್ಯಾಧಿನ ನಿವಾರಣೆ ಮಲ್ಪೆ ನಮ್ಮ ಹಿರಿಯಾಕ ಮಲ್ಪನ ವ್ಯವಸ್ಥೆ ಅವೇನು ಪೋತುಂಡ ಭಾರಿ ಮಲ್ಲ ಅಪರಾಧ ಪಡು ನೆಕ್ ಸರಿಯಾಗಿ ನಂಚಿತ್ತಿನ ಒಂಜಿ ಉತ್ತರನು ತುಂಬುದ ದಿನಗಳು ಏನು ವಿಘಟನಕಾರಿ ಒಂಜಿ ವಿಚಿತ್ರಕಾರಿ ವ್ಯವಸ್ಥೆಯನ್ನು ಮಲ್ಪೆರ ಅದನ್ನು ಯೋಚನೆ ಮಲ್ಪಡು ಬಂದ ಪಂಡದು ಎಂಕಲ್ನ ಮೋಕೆದ ಜಿಲ್ಲಾಧಿಕಾರಿಡ ಮೋಕೆದ ಕಮಿಷನರ್ಡ ಎಂಕುಲು ತುಳುನಾಡದ ಮಾತ ದೈವಾರಾಧಕ್ಕೆ ವಿನಮ್ರವಾದ ವಿನಂತಿ ಮಲ್ಪನು ದಯಮಲ್ತದೆ ತುಳುನಾಡದ ಕಲಾವಿದರನ್ನ ಬಂಜಿಗಾ ಕಡೆ ಎಂಕುಲು ಮಲ್ತಿನ ತಪ್ಪು ಇತ್ತಂಡ ನಿಕ್ಕಲು ಎಂಕಲ ಲೆಪ್ಪಡಾದ ಬಲ್ಲವನ್ನ ಸರಿ ಮಲ್ಪ ಮುಂಚಿತ್ತನ ಪ್ರಯತ್ನ ಖಂಡಿತ ಎಂಕುಲು ಮಲ್ಪ ಅಂಡ ಬಂಜಿಗಾತನ ಕೆಲಸ ಮಲ್ಪಡೆ ಬಂದ ಬಂಡದೆ ಅವಕಾಶ ಕೊನೆಗೆ ಸೊಲ್ಮೆ ತಂದಾಯತ ಮಲ್ತಂದು ತುಂಬುದ ದಿನಕ್ಕುಲೆಡೆ ನಮ್ಮ ಮಾತ ರಾಜಕಾರಣಕ್ಕೂ ಎಂಕಲ ರಾಜಕಾರಣಕ್ಕೂ ನಿಕ್ಕಲು ಓಡಲೆಪ್ಪರ ಅಡೆ ಎಂಕಲು ಬರ್ಪ ಪಣಪನಂಚಿತ್ತನ ಪಾತ್ರನ ಬಂಡದೆ ಎನ್ನ ಪಾತ್ರರಿಗೂ ಮುಗಿತಲ ಚುಕ್ಕಿದೀಪ ಮಾತೆಲ್ಲ ಒಂಜಿ ಬಲತ ಮುಷ್ಟಿ ಬರ್ತದೆ ಅಪ್ಪೆ ಭಾರತಿಗೆ ತುಳುವಪ್ಪೆಗೆ ವಿಶ್ವ ಹಿಂದೂ ಪರಿಷತ್ತಿಗೆ ವರ್ಲಕಂಠದ ಸಂಘಟನೆಗೆ ಭಾರತೀಯ ವಿಚಾರಗಳು ಮಂಡಿಸಿರಿ ಯಾನು ಯಕ್ಷಗಾನ ಕ್ಷೇತ್ರದ ಬಗ್ಗೆ ಮಾತನಾಡ್ತೇವೆ ಪಟ್ಟ ಸತೀಶ್ ಅಂದರೆ ಉಲ್ಲೇಖ ಮಾಡ್ತೇವೆ ಅದಕ್ಕೆ ಎಲ್ಲ ಧ್ವನಿ ಸೇರಿಸೋಣ ತುಬ್ಬದ ಕಾಲದ ಪೂರ 5 ದಿನ ದೇವಿ ಮಹಾತ್ಮೆ ಯಕ್ಷಗಾನ ನಡೆಸುತ್ತಿದ್ದೇವೆ ಕಾಲಕ್ರಮೇಣ ಮೂಜಿದಿರುತ್ತಾಳೆ ರಡ್ಡಿದಿರುತ್ತಾಳೆ 1 ದಿನ ರಾತ್ರಿ ಪೂರ್ತಿ ದೇವಿ ಮಹಾತ್ಮೆ ಆಟ ಹೊಂದಿದ್ದೇವೆ 5 ಪಕ್ಕ 16 ಗಂಟೆ ಬಿಟ್ಟ ಕಾಲಮಿತಿಗೆ ಅಳವಡಿಸಿರೋ ಪಕ್ಕ 5 ಗಂಟೆದ ಆಟ ಆಡು 10 ಗಂಟೆದ ಬಂಡ ಇದಕ್ಕೆ ನನ್ನ ಮೂಜಿ 4 ಗಂಟೆಯಲ್ಲಿ ತಿಕ್ಕುಚಿ ದೇವಿ ಮಹಾತ್ಮೆ ಆಟವನ್ನು ಎಂಚ ಬಿಟ್ಕೊಡು ದೇವಿನ ಕಲೆಕಾರನಿಗೋಡು ಎಂಚ ತೋಜೋಡು ಆರಾಧನೆ ಮಾಡ್ಕೊಡಂಚಿನ ದೇವಿ ಭಕ್ತರದ ಕಡೆಗೆ ಎಂಚಿನ ಸಮಾಧಾನ ಕೊರಡಿ ಒಂದು ಭಾಗ ಇನ್ನು ಕೊಡೆ ನಮ್ಮ ಜಿಲ್ಲೆ ಯಾಕಡೆ ಉಲ್ಲೇಖ ಬರ್ತೇವೆ ಸಾಮಾನ್ಯ ಉಪಮುಖ್ಯಮಂತ್ರಿಗಳು ಬುದ್ಧಿವಂತರ ಜಿಲ್ಲೆ ಸುಸಂಸ್ಕೃತರ ಜಿಲ್ಲೆ ಅಂತ ಮಾಡಿರಿ ಮುಗ್ರೆ ದಾದನ ಮಾಡ ಬಗೆ ಸುಸಂಸ್ಕೃತ ಜಿಲ್ಲೆನೇ ಒಂದೊಂದು ಅನಾಗರಿಕ ಜಿಲ್ಲೆ ಮಾಡ್ಕೊಳ್ಳೋ ಉದ್ದೇಶ ಉಂಡ ಒಂದು ಗಂಟೆದ ಪ್ರಶ್ನೆ ಯಾರು ಒಂದು ಪಾತ್ರ ಒಂದೇ ವಿಷಯದ ಬಂದು ಗುಪ್ತ ಮಾಡ್ತಾನೆ 4 ವರ್ಷದಲ್ಲೂ ನಮ್ಮ ಜಾನಪದ ಕ್ರೀಡೆ ಏನಂತಾರೆ ಕಂಬಳ ಇನ್ನೊಂದು ಮುಂತಾಡು ಬರ್ಬೋದು ಒಂದು ಪರಿಮಳ ಹೋರಾಟ ಆಡೆ ನ್ಯಾಯಾಂಗದ ಹೋರಾಟ ಆಡೆ ಪೇಟದಗಳು ಐನು ಮುಂದುವರಿಸುವುದು ಬೇರೆ ತೆರವಾಣಿತ್ತೆ ಕಂಬಳ ಕ್ರೀಡೆ ಕೊರಲು ನಡೆತದ್ದು ಇನ್ನಂತೆ ಕಲೆ ಮತ್ತು ಸಂಸ್ಕೃತಿ 10 ಗಂಟೆಗೆ ಉತ್ತರದು ಸುಪ್ರೀಂ ಕೋರ್ಟ್ ಆದೇಶ ಮಾಡ್ತೀರ ನಮ್ಮಲ್ಲಿ ಅಪೀಲ್ ಮಾಡಿದೆ ಐದು ಕೇಳಿದ ಒಂದು ಸರಿಯತ್ತೆ ನೀವು ಒಬ್ಬೊಬ್ಬ ಸಂದರ್ಭ ಉಲ್ಲೇಖ ಬರ್ತೀಪಾರ ಶಾಸನ ಕೊಡ್ತೀಪಾರ ಒಂದು ಸರಿಯತ್ತೆ ನೆಟ್ಟು ಎತ್ತೋ 1000 ಜನಕ್ಕೆ ಕಲಾವಿದರನ್ನ ಬಂದಿಗೆ ಹಾಕೊಡಂಚಿನ ವ್ಯವಸ್ಥೆ ಅನ್ನೋದು ಕಿತ್ತುಬಡಿ ಬರ್ಬಿಡ ಬಂಡದೆ ಅಪೀಲ್ ಬರ್ಕೊಳ್ತೇವೆ ವ್ಯವಸ್ಥೆಗೆ ನಾಂದಿ ಮಾಡಿಟ್ಟೆ ಕೇಂದ್ರ ಸರ್ಕಾರಗಳು ನಮ್ಮರೇ ಉರಿಯುತ್ತೇವೆ ನಮ್ಮ ಊರ್ತಾರೆ ಯಕ್ಷಗಾನ ಕ್ಷೇತ್ರಗಳು ಪಳಗಿನಾರೆ KM ನಟರಾಜ್ ಬಣ್ಮನಾರೆ ಸಾಲಿಸಿಟರಾದ ಸರ್ಕಾರ ಕೇಂದ್ರ ಸರ್ಕಾರವು ಆರ ಮೂಲಕ ಅಪೀಲ್ ಪಾಡೋಡೆ ಈ ಚಿನ್ನಾಡ ಈ ನಿತ್ಯ ಜಿಲ್ಲಾಡಳಿತಗಳು ನಮ್ಮ ಸನ್ಮಾನ್ಯ ಶಾಸಕರು ಬಂದು ಬಂದಾಡ ಅದು ಸಟಿಲು ತೋರಣ ಮಾಡ್ತಾ ಮಕ್ಕಳಿಗೆ ಯಕ್ಷಗಾನ ಮತ್ತು ನಾಟಕ ಮಕ್ಕಳಿಗೆ ಮಾಡುವೆ ಅಂಡ್ ನನ್ನೂರಿ ಬರ್ಪಡೆ ಕಾಲಕ್ರಮೇಣ ನನ್ನೂರಿ ಬರ್ಪೆ ಅವೇ ಕಾನೂನು ಕುಡೋರನ ಒಂದೇ ಉದ್ದೇಶದ ಸೇರಿದಾದ್ರ ಸೇರಿದ ಅವಶ್ಯಕತೆ ಬರಬಲ್ಲಿ ಮಾಡ್ಕೊಳ್ಳೋ ಉದ್ದೇಶ ಇರ್ತದಲ್ಲ ನಮ್ಮ ಇದ್ದೇನೆ ಅಪೀಲ್ ಮಾಡ್ಕೊಡು ಸರಿಯಾದ ವಕೀಲರ ಮೂಲಕ ಅಪೀಲ್ ಮಾಡ್ತದಾಡ ಈ ಕಲೆ ಇಂಚಿನ ಮುಂದುವರಿಯಲು ಸಾಧ್ಯ ಉಂಟು ಈ ಜಿನ್ನಾಡ ಕಲಾವಿದರ ಬದುಕಿ ಬೀದಿ ಪಾಲಾಗುವ ಪರಿಣಾಮವಾದ ಎಷ್ಟೋ ಜನ ಅತಂತ್ರರಾಗ್ತಾರೆ ಎನ್ನ ಲೆಕ್ಕಾಚಾರ ಪ್ರಕಾರ ಯಾನೆ ಕೊರೋನಾ ಕಾಲಘಟ್ಟಗಳು ಕಲಾವಿದರ ಪುರ ಮಾಹಿತಿ ಸಂಗ್ರಹ ಮಾಡ್ಕೊಂಡು ನನಗೆ ಸಂದರ್ಭಕ್ಕೆ ಬರ್ತದೆ 10,000 ಮಂದಿ ಕಲಾವಿದರು ನಮ್ಮ ಜಿಲ್ಲೆಯಲ್ಲಿ ಅವು ಪ್ರತ್ಯಕ್ಷಕ್ಕೂ ಪರೋಕ್ಷಕ್ಕೂ 10,000 ಮಂದಿ ಕಲಾವಿದರು ಈ 10,000 ಮಂದಿ ಕಲಾವಿದರನ್ನ ಬಂಜಿ ಹಾಕಿನ ವ್ಯವಸ್ಥೆ ನಿರ್ಧಾರ ಮಾನ್ಯ ಸುಪ್ರೀಂ ಕೋರ್ಟು ಅಕುಲ್ಲ ನಮಲಕ್ಕೆ ನರಮಣೆ ಅಕ್ಕಳಿಗೆ ಮನವರಿಕೆ ಬೇಲನೆ ಮಾಡ್ಕೊಳ್ಳೋ ಮುಖಾಂತರ ನಮ್ಮ ಈ ಹೋರಾಟದ ಈ ಒಂದು ಸೊತ್ತು ವಿಚಾರ ಅಡ್ಡೆಮುಟ್ಟೊಳಗಿನ ವ್ಯವಸ್ಥೆ ನಮ್ಮ ವಿಶ್ವ ಹಿಂದೂ ಪರಿಷತ್ ಮೂಲಕ ಬಂತಂದಾಡ ಖಂಡಿತ ನಮ್ಮ ಯಶಸ್ವಿಯಪ್ಪ ಕೇವಲ 3 ಪಾತ್ರದ ಎಲ್ಲಲ್ಲಿ ಮನವಿ ಕೊರಪಣೆ ಈ ಮನವಿಂಚಿನ 1000 ಮನವಿಂದ ತಂದರೆ ಈ ದಪ್ಪಚಾರದ ಅಧಿಕಾರಕ್ಕೆ ಒಂದು ಓಡಿ ನಾಟು ಶಂಕರದೇವರನ್ನು ತೀರ್ಥದ ಮಾಡ್ಲಿಕ್ಕೆ ಅಕ್ಕಲಿಂದ ಬರಡೆ ಸುಪ್ರೀಂ ಕೋರ್ಟ್ 10 ಗಂಟೆಗೆ ಧ್ವನಿವರ್ಧಕ ಅಳವಡಿಸಿದ ಬಲ್ಲಿ ಐದು ನಿರ್ಬಂಧ ಹೇಳ್ತಾರೆ ಅವೇ ಸುಪ್ರೀಂ ಕೋರ್ಟ್ ಮಾಡಿ ಭೌಗೋಳಿಕವಾಗಿ ವಿಶಿಷ್ಟವಾದ ದಕ್ಷಿಣ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ಇತ್ತು ಕಾಸರಗೋಡು ಇತ್ತು ಈ ಭಾಗಗಳು ನಡಪುಳಿದಿನ ಕಲೆ ಸಾಹಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮವು
ಆ ಕಾರಣ ದೊರೆಬರ್ದಕ್ಕೆ ಅಡಚಣೆ ಮಲ್ಪರವಲ್ಲಿ ಅಡ್ಡಿಪಡಿಸಲು ಬಂದಿದ್ದು ಸುಪ್ರೀಂ ಕೋರ್ಟ್ಗೆ ಬರ್ತನಾಲ ನಮ್ಮ ಮಂತ್ರಿಗಳ ಬೇರೆ ಸಾರ್ಥಕಾಗಿ ಸಂದರ್ಭ ಬಂದು ಅವಕಾಶ ಹೊಂದಿಸಿ ಮಾತಾಡ್ತೇವೆ. ಪುಣ್ಯಜೋಕ್ಲಿನ ಐಕ್ಯಲಾದ್ರು ಮಾತ್ರ ಕೆಲಸ ಮಲ್ಪಂತೆ ಈ ರಾಷ್ಟ್ರದ ಸಂಪತ್ತು ಎಂಚಿಕೊಂಡು ಅವು ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಒಬ್ಬೇ ರಂಗ ಕೊಡು ಐಕ್ಯ ತೊಂದರೆ ಬಂದಾಗ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ದುಂಬು ಬರ್ತದೆ ಹೋರಾಟ ಮತ್ತೊಂದು ಇನಿ ಇಂಜ ಜನ ಬರ್ತದೆ ಅಕ್ಕಲ್ಲ ಅಳಲು ಸಮಸ್ಯೆ ಮಾತ ಬಂಡೇರಿ ಉಜೇ ಒಂಜಿ ಪಾತ್ರ ನಮ್ಮ ಕರಾವಳಿ ನಗ ನಮ್ಮ ನುಪ್ಪುದ ಕರ ಇನಿ ಕರಾವಳಿದ ನುಪ್ಪುದ ಕರಕ್ಕೂ ಪೆಟ್ಟು ಬೂರ್ದುಂಡು ಐಕ್ಕೋಸ್ಕರ ಮಾತ ಜನಕ್ಕುಲ್ಲ ಇನಿ ನಮ್ಮ ಬೇತೆ ಬೇತೆ ಸಂಪ್ರದಾಯ ಕೈ ಮುಂದಿನ ಮಾತ ಬಿಡ್ದು ಒಕ್ಕರು ಈ ಒಂಜಿ ಸರ್ಕಾರದ ಅನ್ಯಾಯದ ವಿರುದ್ಧ ನಮ್ಮ ಧ್ವನಿ ಎತ್ತೋಡು ಕೊಡಂದು ಈ ಒಂದು ಹೋರಾಟಕ್ಕೆ ಯಶಸ್ಸು ತಿಕ್ಕಡೆ ನಿಖಲ ಮಾತನ್ನ ಒಗ್ಗಟ್ಟದ ಈ ಕಾರ್ಯಕ್ರಮ ಯಶಸ್ವಿ ಆಡೊಂದು ದೇವರ ಪಾತ್ರ ನಮ್ಮ ನಟೊಂದು ಯಾನ ಪಾತ್ರ ಉಂಟವ ಬೋಲೋ ಭಾರತ್ ಮಾತಾ ಕಿ. ಸಂಗೀತ ಕ್ಷೇತ್ರ ಪ್ರತಿ ರಂಗದ ಗೋಪ್ಯವನ್ನ ಸರ್ವಧರ್ಮದ ಅಭಿಮಾನಿ ದೇವರಲ್ಲಿ ಇಲ್ಲಿಗೆ ಸ್ವರೂಪೆಯನ್ನು ಸೋಲಿಸಿ ಮಾಡಿದೆ. ಯಕ್ಷಗಾನ ಬಂದಾಗ ನನಗೆ ನಮ್ಮ ಅನಾದಿ ಕಾಲದ ವೈದ್ಯ ಯಕ್ಷಗಾನರು ಕೃಷ್ಣ ಬಂಡೆ, ರಾಮ ಬಂಡೆ, ಸೀತೆ ಬಂಡೆ, ಐಶ್ವರ್ಯ ಬಂಡೆ, ದೇವಿ ಬಂಡೆ ನಮ್ಮ ಪೀಳಿಗೆಗೆ ಗೊತ್ತಾವಣದ ಇತ್ತಿನ ತೆರಿಪಾವನ ವಿಷಯ ಮಿತ್ತ ಯಕ್ಷಗಾನದೊಳಗ ರೋಮಾಂಚನ ಖುಷಿಯಾಗ ಎಷ್ಟೋ ಜೋಕಲಿಗೆ ಇತ್ತು ಯಕ್ಷಗಾನ ಕಲ್ಪವೊಂದಿಲ್ಲ, ಎಷ್ಟೋ ಕಲಾವಿದರು ಬರುವುದಿಲ್ಲ. ಯಕ್ಷಗಾನ ಕಲಾವಿದರಿಗೆ ಎಷ್ಟೋ ಜನ ಯಕ್ಷಗಾನ ನಂಬುದು ಬದುಕಿನಂಚಿನ ಎಂದಂಚಿನ ಇದರಂಚಿನ ಕಲಾವಿದರು 10 ಜನ ಕ್ಷೇತ್ರದ ಮಹಿಮೆಯನ್ನು ಸಾರುವಂಚಿನ ಯಕ್ಷಗಾನ ಪರಂಪರೆ ಇದು ಒರಿಪೊಡೋದಂತ ಮಾತಿನ ಸಾಕಾರಬಹುದು. ನೆಟ್ಟು ಏತೋ ಜನಕ್ಕೆ ಕಲ್ಪನೆ ಮಸ್ತ್ ವಿಚಾರಗಳು ಅಗೋಚರమైన ಶಕ್ತಿ ದೇವಿ ಬಂಡ ಏರಿ ಅವರ ಶಕ್ತಿದಾನ ಪರ್ವ ತೆರಿಪವನಂಚಿನ ದೇವರ ಕಲೆಗಾರಿಗಳು ತೆರಿಪವನಂಚಿನ ಹುಡುಗದ ಯಕ್ಷಗಾನವನ್ನು ಪ್ರೀತಿ ಮಾಡುವ ಮಸ್ತ್ ಜನ ಐದೊಟ್ಟಿಗೆ ಭೂತಾರಾಧನೆ ದೇವರಿಗೆ ಗಿಜ್ಜೆ ಸೇವಿಂಚನ ಅಂಚನೆ ಭೂತಾರಾಧನೆ ಮಾಡ್ಕೊಂಡಲ್ಲ ಆ ದೈವದ ಕಲೆಗಾರನಿಕ ನನ್ನ ತೋಜೋದು ನನ್ನ ಪೀಳಿಗೆಗೆ ನನಗೆ ಪಂಜುಳಿ ಬಂಡ, ಬಿಳಿಗೆ ಬಂಡ, ದೇವರ ಬಂಡ, ದೈವ ಬಂಡ, ಶಕ್ತಿ ಬಂಡ ಒಂದು ತಿರುಪುರಂಚಿನ ದೈವಗಳು ನನ್ನಾದ ಭಯ ಭಕ್ತಿ ಪ್ರೀತಿ ಪುಟ್ಟವರಂಚಿನ ದೈವ ಆರಾಧನೆ. ಐದೊಟ್ಟಿಗೆ ನಾಟಕ ಕ್ಷೇತ್ರ, ಭರತನಾಟ್ಯ ಕ್ಷೇತ್ರ. ಈ ನಾಟಕಗಳನ್ನು ಎಷ್ಟೋ ಜನ ಬೇರೆ ಬೇಜಾರ ಬರ್ತದೆ. ಪೂರ್ವೊಂದು ನಾಟಕ ಗಟ್ಟಿಗಂಟೆ ನಾಟಕ ತೋದು ಇಲ್ಲೈ ಬರ್ತದೆ. ಎಷ್ಟೋ ಜನ ಅಭಿಮಾನಿ ದೇವರ ಬಗ್ಗೆ ಬರ್ತದೆ. ಈಗ ನಾರಾಯಣ ಬರ್ತದೆ. ಹೊಂಟೆ ಪಾತ್ರ ನಿಧಿಬಲ್ಲ ಸಾಹಿತ್ಯ ಈ ನಾಟಕ ತೋದು ಎಂದು ಈ ಫ್ಯಾಮಿಲಿ ಒಂದೇ ಆಗ್ತಾ ಇತ್ತೆ. ನನ್ನ ಪಪ್ಪ ಮನೆಗೆ ಸರಿತೀವಿ ಈ ನಾಟಕ ತೋದು ನನ್ನ ಪಪ್ಪ ಮನೆಗೆ ಚೆಪ್ಪು ತೆರಿಬೈನಂಚಿನ ನಾಟಕ ತಂಗಡಿ ಪಲ್ಯವರಿಗೆ ಸಂಬಂಧವು ಹುಟ್ಟಿವಂತನ ಈ ನಾಟಕ ಎಷ್ಟೋ ಜನಕ್ಕೆ ತೂತು ತಿಳ್ತದೆ. ಕಣ್ಣೀರು ಕಪ್ಪದಲ್ಲಿ ಮಸ್ತ್ ಅಭಿಮಾನ ದೇವರ ತೊಳೆಯಿಲ್ಲ ಯಾಕಂದ್ರೆ ಖುಷಿ ಹೀಗೆ ಜ್ಞಾನೋದಯ ಕಲ್ಪಿನ ವಿಚಾರ. ಐದೊಟ್ಟಿಗೆ ಆರ್ಕೆಸ್ಟ್ರಾ ಮನಸ್ಸಿಗೆ ನೆಮ್ಮದಿ ಕೊಟ್ಟು ಮನಸ್ಸಿಗೆ ಶಾಂತಿ ಕೊಟ್ಟು ನಂತರ ಈ ಆರ್ಕೆಸ್ಟ್ರಾ ಭಕ್ತಿಗೀತೆ ಅವರು ಈ ಮಕ್ಕಳ ಭಕ್ತಿಯವರು ಉಪ್ಪು ನಂಚಿನ ಆತ ಶಕ್ತಿ ಉಂಟು. ಭರತನಾಟ್ಯ ಅವರು ಪ್ರತಿಯೊಂದು ಕಾರ್ಯಕ್ರಮದ ಹುಲಿವೇಷ ಅವರು ಹುಲಿವೇಷ ಮಾಡ್ಕೊಂಡಾಗ ಐದು ಆರಾಧನೆ ಮಾಡ್ಕೊಂಡು ಐದು ಭಕ್ತಿ ಮಾಡ್ಕೊಂಡು ನಮ್ಮ ಮಾತಲ್ಲ ಆ ತೈಕಲಿತ ಗೌರವ ಹುಲಿವೇಷ ಕಂಬಳ ಮಾಡಿ ಪರಂಪರೆ ಬೈಕಿನ ಒಂದು ಮಾತ ಉರಿಯೋಡನ್ನ ಇನ್ನೇನು
ಮಾತ ಧರ್ಮ ಬಗ್ಗೆ ನೀನು ಮೋಟಿ ಮಾಡ್ತೀವಿ, ನೀನು ಪ್ರೀತಿ ಮಾಡ್ತೀವಿ, ನೀನು ಆರಾಧನೆ ಮಾಡ್ತೀವಿ ಹಂಚಿದ ನಮ್ಮ ಕರಾವಳಿದ ಈ ಕಲಾ ಸಂಸ್ಕೃತಿ ಸಂಸ್ಕಾರ ವೈಭವಗಳಿಗೆ ಇಂಥ ಮಾತಿನ ಕೊಡ್ಬೋದು ಹಂಚಿನ ಮಾತು ಸೇರಿದೆ ನಮ್ಮ ಸರ್ಕಾರವು ಒಳ್ಳೆಯ ಕೊಟ್ಟು ಹಂಚಿನ ತೀರ್ಮಾನ ಮಾಡ್ತೀವಿ ಪ್ರಿಯ ವೇದಸ್ ಕಾಮರ್ಸ್ ಸರ್ ಅವರು ವೇದವ್ಯಾಸರವರು ಭರತನ್ಯವರು ಅಂಚನೆ ರಾಜೇಶನ್ಯವರು ಅಂಚನೆ ಉಮನಾಥ್ ಕೋಟೆ ಸರ್ ಅವರು ಮಾತಿಲ್ಲ ಕಲೆನ ಕಲಾವಿದರನ್ನು ಮೋಕೆ ಮಾಡ್ಕೊಂಡು ಅಂಚನೆ ಎದ್ದೆ ಮನಸ್ಸಿದಾಗ ಸಿಗ್ತೈತೆ ನಮ್ಗೆ ಮಾತಿಲ್ಲ. ಉಮನಾಥ್ ಕೋಟೆ ಸರ್ನ ಅರ್ಧ ಅದ್ಭುತವಾದ ನಾಟಕದ ಕಲಾವಿದೆ ಅರ್ಧ ನಾಟಕ ಹೋಗಿ ನಿರ್ದೇಶನ ಓದಿದೆ, ಅರ್ಧ ನಾಟಕ ಓದಿದೆ, ಬಾಡನ್ನು ಬೈದು ಹಿಂಗಿತ್ತಲ್ಲ ನೆನಪು ಸರ್. ಇಂಚ ಮಾತ ಪ್ರೇಕ್ಷಕರಿಗೆ ಅಭಿಮಾನಿ ದೇವರ ನೆಚ್ಚಿನ ಈ ಕಲೆಯನ್ನು ನಮ್ಮ ವೈಭವರು ನಮ್ಮ ಧರ್ಮ ಅಂಚ